ಮೊಬೈಲ್
ಹಾಯ್ ಗುಡ್ ಮಾರ್ನಿಂಗ್ ಅಜ್ಜಿ ಚೇಂಜ್ ಆಣ ಬುಧಾರನ್ನ ಇಲ್ಲ ಚಾ ಪರಿಯಾರ ಯಾವುದು ಸ್ಪೆಷಲ್ ಲೈಕ್ ಡನ್ ಮಂದೆ ಥ್ಯಾಂಕ್ ಯು ದಾಚ ಹಾಕ್ತೀನಿ ಯಾರು ಅಲ್ವಾ ಸಿಂಪಲ್ ಬಾಯ್ ಎಂತದ ಸಿಂಪಲ್ ಬಾಯ್ ಬರುವಾಗಲೇ ಒಂದಕ್ಕೆ ಬರ್ತದೆ ಅನಿಲನ್ನ ಚಾ 2 ಸಲ ಪದ್ದ ನಂದೆ ಪಿಂಕಿ ಎಲ್ಲಿ ಟೀಚರ್ ಪಿಂಕಿ ಇಲ್ಲವಾ ಪಿಂಕಿಯನ್ನು ಅವರ ಅಪ್ಪ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದ್ದಾರೆ ಪಿಂಕ್ ಇಲ್ಲ ಇನ್ನು ಆಯ್ತಾ ಪಿಂಕ್ ಇಲ್ಲ ಸಿಂಪಲ್ ಬಾಯ್ ಅದು ಮೊನ್ನೆ ಕಿಚ್ಚ ಹೋದದಲ್ಲ ಅವರ ಮನೆಗೆ ಪೊಲೀಸ್ ವೇಷ ಹಾಕಿ ಅವರು ಇಲ್ಲಿಗೆ ಬಂದು ಗಲಾಟೆ ಮಾಡಿದಲ್ಲ ಅದಕ್ಕೆ ಪಿಂಕಿಯನ್ನು ಬೋರ್ಡಿಂಗ್ ಸ್ಕೂಲಲ್ಲಿ ಹಾಕಿದ್ದಾರೆ ಪಿಂಕ್ ಇಲ್ಲ ಇನ್ನು ಟೀಚರ್ ಏನು ತಿಂಡಿ ದೋಸೆ ಹೌದು ಪಿಂಕಿಗೆ ಇವರ ಉಪದ್ರ ಆಗುದಿಲ್ಲ ನನ್ನ ಉಪದ್ರ ಗೊತ್ತಿಲ್ಲ ಇದು ಸಿಂಪಲ್ ಬಾಯ್ ಮತ್ತೆ ಕಿಚ್ಚನ ಉಪದ್ರ ಜಾಸ್ತಿ ಆಯ್ತು ಅವಳಿಗೆ ಬೋರ್ಡಿಂಗ್ ಸ್ಕೂಲಲ್ಲಿ ಹಾಕಿದ್ದಾರೆ ಈಗ ಅಲ್ಲಿ ಡಿಂಕ್ ಇದ್ದಾಳಲ್ಲ ಅವಳ ಹತ್ರ ಕುತ್ಕೋ ಆಯ್ತಾ ಪಿಂಕಿ ಬೇಡ ಡಿಂಕ್ ಇದ್ದಾಳಲ್ಲ ಅವಳ ಹತ್ರ ಕುತ್ಕೋ ಹೌದು ಅನಿಲಣ್ಣ ಇವರ ಉಪದ್ರದಲ್ಲಿ ಆಗುದಿಲ್ಲ ಪಿಂಕಿಯನ್ನು ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದ್ದಾರೆ ಹೋಗ್ಲಿಯಪ್ಪ ನಿನಗೆ ಪಿಂಕಿ ಬೇಕಾದ್ರೆ ನೀನು ಕೂಡ ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ಬೇಕಾಗ್ತದೆ ಸಿಂಪಲ್ ಬಾಯ್ ಪಿಂಕಿ ಬೇಕಾದ್ರೆ ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ಬೇಕು ನೀನು ಡಿಂಕಿ ಇದ್ದಾಳೆಲ್ಲ ಅವಳ ಹತ್ರ ಕುತ್ಕೋ ಡಿಂಕಿ ಐಸ್ ಕ್ರೀಮ್ ಸೂಪರ್ ಅದೇ ಹೌದು ಡಿಂಕಿ ಇದ್ದಾಳೆಲ್ಲ ಪಿಂಕಿ ಬೇಡ ಈಗ ಡಿಂಕಿ ಅವಳು ಅತ್ತೆಯ ಮಗಳಿದ್ದಾಳೆ ಪಿಂಕಿದು ಅತ್ತೆ ಮಗಳು ಡಿಂಕ್ ಇದ್ದಾಳೆ ಅವಳ ಹತ್ರ ಕುತ್ಕೋ ಆಯ್ತಾ ಚಂದ್ರಶೇಖರ್ ಶಿರ್ತಾಡಿ ಬರ್ತೀನಿ ಹಲೋ ಗುಡ್ ಮಾರ್ನಿಂಗ್ ಮೇಡಮ್ ಬಂದಿದ್ದಾರೆ ಹಾಯ್ ಅಣ್ಣ ಎಂಚೊಲ್ಲಾರು ಚಾ ಪರಿಯಾರ ತಿನ್ಯಾರ ಪಕ್ಕದಾದ ಒಂದೊಂದುಲ್ಲಾರು ಏನು ಬೇಗ ಶಾಲೆ ಪ್ರಾರಂಭ ಮಾಡಿದ್ದು ಇಲ್ಲವಾ 8 ಗಂಟೆ ಕಳೀತಲ್ಲವಾ ಎಲ್ಲಿ ಬೇಗ ಲೇಟ್ ಆಯಿತು 8:10 ಆಗಲಿಲ್ವಾ 8 ಕಾಲಿಗೆ ಒಮ್ಮೆ ಬರ್ತೇನೆ ಇವತ್ತು ಸ್ವಲ್ಪ ಬೇಗ ಇಟ್ಟದ್ದು ಚಾಲು ಮಾಡಿ ನೀವು ಬಂದ್ರಲ್ಲ ನನಗೆ ಯಾರು ಬೇಡ ಯಾಕೆ ಸಿಂಪಲ್ ಬಾಯ್ ಏನಾಯ್ತು ಚಂದ್ರಶೇಖರನ್ನ ಲೈವ್ ಮಲ್ದಿದ್ದಾರಾ ಟೈಮಿಂಗ್ಸ್ ಚೇಂಜ್ ಆದನ ಲೈವ್ದ ನನಗೆ ತುಳು ಕಳಿಸಿ ಹೌದು ನಿನಗೆ ತುಳು ಕಳಿಸ್ಬೇಕು ಸಿಂಪಲ್ ಬಾಯ್ ನಾನು ನಿನ್ನೆ ನೋಡಿದೆಯಾ ನಿಮ್ಮನ್ನು ಅಲ್ಲಿ ಕ್ರಸ್ಟಸಿಸ್ನ ಲಾಗ್ ಅಲ್ಲಿ ನೋಡಿದೆ ಪಿಂಕಿ ಆದ್ರೆ ಡಿಂಕಿ ಆದ್ರೆ ಮಕ್ಕಳ ನೀವು ಸ್ಕೂಲ್ ಬರೋದು ಕಲಿಯಕ್ಕೆ ಹೋಗಕ್ಕೆ ಹೌದು ಕಲಿಯಕ್ಕೆ ಹೌದು ಪಿಂಕಿ ಆದ್ರೆ ಡಿಂಕಿ ಆದ್ರೇನಲ್ವಾ ಅದೌದು ಮಂಕಿ ಆದ್ರೇನು ಯಾರು ತಾಗಿಬೋದು ಕಲೀಲಿಕ್ಕೆ ಬರೋದಲ್ಲ ಅದು ಸಿಂಪಲ್ ಬಾಯ್ ಅವರು ಬರಬೇಕು ಕಿಚ್ಚ ಬರಬೇಕು ಅವನು ಯಾಕೆ ಹೋಗಿ ಲೆಟರ್ ತಂದದಂತ ಕೇಳಬೇಕು ಅವನ ಹತ್ರ ಇಲ್ಲದಿದ್ರೆ ಇಲ್ಲಿ ಬರ್ತಾ ಇರಲಿಲ್ವಾ ಪಿಂಕಿ ಬೋರ್ಡಿಂಗ್ ಸ್ಕೂಲಿಗೆ ಆಗ್ತಾ ಇದ್ರಾ ಇಲ್ಲ ಚಾ ಪರಿಯರ ದಾದ ಕಜಿಪು ಎಂಚೊಲ್ಲರು ಓ ಸಿಂಪಲ್ ಬಾಯ್ ದಾದೆ ಚಾ ಪರಿಯರ ದಾದ ಕಜಿಪು ಎಂಚೊಲ್ಲರು ಚಾ ಪರಿಯ ಒಂಜೆ ಗೊತ್ತರ ದಾದ ಕಜಿಪು ಅಣ್ಣ ನನ ಕಜಿಪ್ ಬಂಗುಡೆಣ್ಣು ಅವು ದಾದ ಮಲ್ಪುಡನ್ನು ಡಿಸೈಡ್ ಆತಜಿ ಒಂಜ ಪುಲಿ ಮುಂಚಿ ಪಾಡ್ನು ಒಂಜ ರಸ ಮಲ್ಪುನು ಒಂಜ ಕೈಪುನು ಮೂಜೆ ಟೋವಾಳು ಒಂಜಿ ಬಕ್ಕ ಡಿಸೈಡ್ ಆಪುನು ಇತ್ತೆ ಡಿಸೈಡ್ ಮಲ್ದಿಜಿ
ओके मग ಎಂಚೋಲ್ಲರ್ ಬಣ್ಣ ಇತ್ತುಲ್ಲೆ ಸದ್ಯಗುಲ್ಲೆ ನಿಕಲ್ನಲ್ಪ ತುಲ ಪಾತಿರೊಂದುಲ್ಲೆ ಸದ್ಯಗ್ ಅವನಿಗೆ ಅತಿಗ ಪ್ರಸಂಗ ಮಾರ್ರೆ ಹೌದು ಬರ್ಲಿ ಅವನ್ ಜೋರಿದ್ದಾನೆ ಅವನ್ ಕಿಚ್ಚ ಎಲ್ಲಿದ್ದಾನೆ ನೋಡುವ ಆಯ್ ಮಾಡು ಕಿಚ್ಚ ಮಾಡುವುದೇ ಬರ್ಬೇ ನಾನಿದ್ದೆ ಮಂಗುಡೆಗ್ ಬಲ್ಲು ಕೊರ್ಲೆ ದಾಯ ಬಲ್ಲು ಕೊರ್ಲೆ ಅದು ದುಂಬೆ ಸೈದಲು ಕೂಡ ಬಲ್ಲು ಕೊರ್ದು ದಾದ ಅಲ್ಬರೆಂಗುಲು ಕಿರಣ್ ಕುಮಾರ್ ಹಿಂದೂ ಅವರು ಬಂದರು ರೋಲ್ ನಂಬರ್ 4 ಪ್ರೆಸೆಂಟ್ ಟೀಚರ್ ಓಕೆ ಪ್ರೆಸೆಂಟ್ ಓಕೆ ವೆಲ್ಕಮ್ ಟು ಮೈ ಲೈವ್ ಕಿರಣ್ ಕುಮಾರ್ ಅವರೇ ಮತ್ತೆ ಚಾ ಆಯ್ತಾ ಕಾಫಿ ಆಯ್ತಾ ತಿಂಡಿ ಆಯ್ತಾ ಎಂತ ತಿಂದ್ರಿ ಎಂತ ಕುಡಿದ್ರಿ ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್ ಹ್ಯಾಪಿ ಡೇಸ್ ಹೌದು ಆಲ್ ಡೇ ಹ್ಯಾಪಿ ಡೇ ಆಗಬೇಕಲ್ಲ ಹೌದು ಥ್ಯಾಂಕ್ ಯು ಕಿರಣ್ ಕುಮಾರ್ ಅವರೇ ಸ್ಪೈಸ್ ಫುಡ್ ಆಶಾ ಹಾಯ್ ಅಂತ ಹೇಳ್ತಾ ಇದ್ದಾರೆ ಚಾನಲ್ ಉಂಟಾ ಆಶಾ ಅವರೇ ಬಂಗುಡೇನು ದಾದ ಮಲ್ಪೋಡು ಪಂಡರ್ ಬಂಗುಡೇನು ಒಂಜ ಪುಲಿ ಮುಂಚಿ ಒಂಜ ರಸ ಒಂಜ ಫ್ರೈ ಈ ಮೂಜಿಟ್ ಒಂಜಿ ಮಲ್ಪೇನ್ ಬಕ್ಕ ಲೈವ್ ಆಯ್ ಬಕ್ಕ ಚಾ ಪರೊಂದುಲ್ಲೆ ಅಣ್ಣೆ ಶಿರ್ತಾಡಿ ಎಣ್ಣೆ ಚಾ ಪರೊಂದು ಅಂದೆ ಎಣ್ಣೆ ಚಾ ಪರ್ಲೆ ದಾದ ತಿಂಡ್ರೆ ಚಪಾತಿ ಏರಿಯಾ ಆಶಾ ಟೀಚರ್ ಗುರ್ತುಂಡ ಸಿಂಪಲ್ ಬ್ಲೂ ಕೊರೋಡಾರೆಗ ದಾದೆ ಆಂಡ್ ಬಂಗುಡೆಗ್ ಪಾಪ ಬಂಗುಡೆಗ್ ದಾಲಾತಜಿ ಬಂಗುಡೆದ ಫ್ರಿಡ್ಜ್ಡುಂಡು ಇತ್ತೆ ಸಿಂಪಲ್ ಬಾಯ್ ಕೇಣ್ಣು ಇರೆಗ್ ದಾದೆ ಕಜಿಪ್ಪೊಂದು ಐ ಕ್ಯಾನ್ ಮಂಡೆ ಬಂಗುಡೆಂಡು ಅವೇನು ದಾದ ಅನ್ಪೊಡು ಗೊತ್ತಾಪುಜಿತ್ತೆ ಒಂಜ ರಸ ಮಲ್ಪೊಡು ಒಂಜ ಪುಲಿ ಮುಂಚಿ ಪಾಡು ಒಂಜ ಫ್ರೈ ಮಲ್ಪೊಡು ಐಕ್ ಸಿಂಪಲ್ ಬಾಯ್ ಬಂದ್ಮಿನ ಅವನು ಬಲ್ಲು ಬರ್ದು ನೇಲ್ಪಲೆ ಬಂದ್ಮಿನಿ ಅವು ದುಂಬಿ ಸೈದನ್ ಕೂಡ ಹೊಡಿ ನೇಲ್ಪೋನು ಏನು ಗುರ್ತಜ್ಜಿ ಬಕೆಂಜಿನಿ ಯಾರು ಬ್ಲೂ ಕೊರಿಯ ಗುರ್ತೋಡು ಅಂದು ಎಸ್ ಸಿಸ್ಟರಾ ಬ್ಲೂ ಕೊಟ್ಟಿದ್ದೇನೆ ನೋಡಿ ಸ್ಪೈಸ್ ಫುಡ್ ಆಶಾ ಅವರೇ ಬ್ಲೂ ಕೊಟ್ಟಿದ್ದೇನೆ ನೋಡಿ ಕನೆಕ್ಟ್ ಆಗಿ ಆಯಿತಾ ದುಂಬುಡು ನುಂಗುವೇರು ಬಂಗುಡೇನು ದೊಂಬುಡು ನುಂಗನ ಬೊಚ್ಚವು ಇಂಕ್ ನುಂಗೆಲ್ ಇಷ್ಟ ಇಜ್ಜಿ ಅನಿಲನ್ನ ನುಂಗೆಲ್ದ ಕಜಿ ಇಷ್ಟ ಇಜ್ಜಿ ಇಂಕ್ ಚಟ್ನಿ ಮಾತ್ರ ಒಂಚೂರು ಇಷ್ಟ ಪ್ರಶಾಂತ್ ಪಚ್ಚು ಹಾಯ್ ಮಾರಾಯರೆ ಪನದುಲ್ಲೇರ ಹಾಯ್ ಪ್ರಶಾಂತ್ ಅಣ್ಣ ಎಂಚೊಲ್ಲಾರು ಚಾ ಪರಿಯರ ತಿಂಡರ ಬಕ್ಕ ವೆಲ್ಕಮ್ ಟು ಮೈ ಲೈವ್ ಪ್ರಶಾಂತ್ ಅಣ್ಣ ಪ್ರಶಾಂತ್ ಪಚ್ಚು ಅವರೇ ವೆಲ್ಕಮ್ ಟು ಮೈ ಲೈವ್ ಕುಡ್ಲ ಮಾರಾಯರೆ ಅಂದೊಂದು ಕುಡ್ಲ ಆಶಾ ಅಕ್ಕ ಗಿಫ್ಟ್ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಿಂಪಲ್ ಬಾಯ್ ಅವರು ನೋಡಿ ಆಶಾ ಅಕ್ಕ ನಿಮಗೆ ಸಿಂಪಲ್ ಬಾಯ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅವರಿಗೆ ರಿಟರ್ನ್ ಮಾಡಿ ಆಯಿತಾ ನೀಲಿ ಕೊರ್ಲೆ ಎರೆಗೆ ನೀಲಿ ಕೊರ್ಪಿನಿಯೇ ನೀಲಿ ಕೊರ್ತುಲತಿ ನನ್ನ ಓಲ್ ಕೊರ್ಪಿನಿ ನೀಲಿ ಕೊಟ್ಟಿದ್ದೇನಲ್ಲವಾ ಸ್ಪೈಸ್ ಫುಡ್ ಆಶಾ ಅವರೇ ಒಂದು ಕಮೆಂಟ್ ಮಾಡಿ ಅಕ್ಕ ಚಾ ಪೂರ ಆಂಡಿ ನಾನು ಎನ್ನಲ್ಲ ಚಾ ಆಂಡ್ ಎಂಕಲ ನುಂಗೆಲ ಆಪುಜಿ పొడి ఎట్టి చట్నీ ఎటిద పొడిದ ಚಟ್ನಿ ಆಂಡ ಶೋಕ ಆಪುಂಡು ಸತ್ಯ ಎಟಿದ పొడి ಚಟ್ನಿ ದಾಲ್ ಸಾರು ವೈಟ್ ರೈಸ್ ಇಜಿನ ಉರ್ಪಿಲ ಇರ್ತಾನೆ ಪೋಲ್ ಆಪುಂಡು ಭಾರಿ ಶೋಕ ಆಪುಂಡು ಸತ್ಯ ಈರು ಅಲ್ಪ ಯಾನ ಮುಲ್ಪ ಸುರತ್ಕಲ್ ಆಶಾ ಅಕ್ಕ ಪೋಯಿರ ಅಂದಿಯೇ ಆಶಾ ಅಕ್ಕ ಇದ್ದೀರಾ ಸ್ಪೈಸ್ ಫುಡ್ ಆಶಾ ಅಕ್ಕ ಇದ್ದೀರಾ போயிடா இருந்தாரு பங்குடிக்கு பாப்பா தால புட்டு பாடல லைவ் ಅಯ್ಯೋ ಕಿರಣ್ ಅವರೇ ಕಿರಣ್ ಕುಮಾರ್ ಬಂಗುಡಿಯ ಪುಟ್ಟು ಪಾಡ್ರಿ ಅವರು ಶೋಕುಡು ಫ್ರಿಡ್ಜ್ ಇದ್ದೀತೆ ಅವು ಜೈದನ್ ಫ್ರಿಡ್ಜ್ ಅವು ಲಕ್ಕ ಚಿತ್ತೆ ಲಕ್ಕವನ್ನ ಬರ್ಚಿ ಬಕ್ಕ 15 ಗಂಟೆ ಲಕ್ಕವೇ ಲಕ್ಕದ ದಾದಾಳ ಒಂಜಿ ಮಲ್ಪುಗ ಇಲ್ಲಡು ಉಪ್ಪು ನೀ ಪಚ್ಚು ಅಣ್ಣ ಇಲ್ಲಡು ಉಪ್ಪುನಿ ಅಂದು ಯಾನು ಇಲ್ಲಡು ಉಪ್ಪು ನಾವು ಹೆಂಗಿನೇ ಬಾಯಿಜ್ಜಿ ಬಂಡ್ರೆ ಪಚ್ಚಣ್ಣಗೆ ದೇವ ಯಾನು ಇಲ್ಲಡು ಉಪ್ಪು ನಾವು ಒಂದು ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಗಿಫ್ಟ್ ಕೊಡ್ದು ಮಳೆ ಗಿಫ್ಟ್ ರಿಟರ್ನ್ ತೆತ್ತಲ್ಲ ಕಳ್ಳ ಮೆಸೇಜ್ ಬರೋದಿಜ್ಜಿ ಇಂಕದಾನೆಪ್ಪ ಮೆಸೇಜ್ ಪಾಡೋದಿಲ್ಲ ಎಲ್ಲ ಇದು ಪೂರ ಪೋಯರ ಓ ದೇವರೇ ಮೆಸೇಜ್ ಪೋಯ್ತು ಮಾರ್ರೆ ಎಂಕಿ ತೋಜಿದು ಜಿ ಆಶಾ ಅಕ್ಕ ಪೋಯಿರು ಅಂದಿ ಆಶಾ ಅಕ್ಕ ಪೋಯಿರು ನಾನೇ ಪೋಯಿನ ಆಶಾ ಅಕ್ಕ ಸುರತ್ ಕಲ್ಡು ಸಂಧ್ಯಾ ಅಕ್ಕ ಉಪ್ಪುನಿಯ ಯಾನ್ ಅವಲೆ ಉಪ್ಪುನ್ ಮಾರ್ರೆ
ಯಾನ್ ಪಲ್ನೀರು ಭಾರತ್ ಪಂಪುಡು ಇತ್ತೆ ಅಂದೆ ಯುನಿಟಿ ಹಾಸ್ಪಿಟಲ್ ಕೈತಲಿ ಅಂದೆ. ಓಕೆ ಓಕೆ ಟೀಚರ್, ನಾನು ಹೋಗುತ್ತೇನೆ. ಒಂದು ಬರ್ತದೆ, ಒಂದು ಮಾಡಿ ಎಂಥದ್ದು ನಿನಗೆ ಶಾಲೆಗೆ ಬರಲಿಕ್ಕೆ ಸ್ಟಾರ್ಟ್ ಆದರಿಂದ ನಿನಗೆ ಇದುವೇ ಒಂದೇ ಬರೋದು ನಿನಗೆ. ಪೆಟ್ರೋಲ್ ಫ್ರೀ ಸಿಂಪಲ್ ಪೋಲೆ ಪಚ್ಚು ಪ್ರೋಡಲ್ಪ ಅಂದಿಗೆ ಅಲ್ಲಿ ಪೆಟ್ರೋಲ್ ಫ್ರೀ ಕೊರ್ಪೇರಿಗೆ ಪಾಪ ಬಂಗುಡೆಗೆ ಚಳಿ ಆಗೊಂದುಂಡು ತೋಜೋಟು. ಅಯ್ಯೋ ಉಪ್ಪಡಿಯ ಚಳಿ ಆಡ ಮಲ್ಲಿ ದುಂಬೆ ಸಿಕ್ಕಿ ಉಂಡತ್ತೆ ಉಪ್ಪಡಿ ಚಳಿ ಆವಡು ಮಲ್ಲೆಜ್ಜಿ. ಯುನಿಟಿ ಹಾಸ್ಪಿಟಲ್ ಐಲ್ಯಾಂಡ್ ಉಪ್ಪು ನೀ ಮನೊಂದುಲ್ಲೇರು ಇಂಕೋ ಯುನಿಟಿ ಹಾಸ್ಪಿಟಲ್ ಬರೋ ಓಲು ಹೆಂಗೆ ಗೊತ್ತಿಜ್ಜಿ ಯಾರು ಉಪ್ಪುನ ಸುರತ್ಕಲ್ ಮಾತ್ರ ಪಚ್ಚು ತೆಲ್ತೊಂದಿಲ್ಲೇರು. ಸಂಗೀತಕ್ಕ ಪನೊಂದಿಲ್ಲೇರು ನಮ್ಮ ಜಗ್ಗು ಬಂಗಾರದ ಮನುಷ್ಯ ಬತ್ತೇರು. ವೆಲ್ಕಮ್ ಟು ಮೈ ಲೈವ್ ಜಗ್ಗು ಚಾನಲ್ ಅವರೇ. ಜಗ್ಗಣ್ಣ ವೆಲ್ಕಮ್ ಟು ಲೈವ್. ಚಾಪರಿಯರ ತಿಂಡಿಯರ ದಾದ ಸ್ಪೆಷಲ್. ಚಂದ್ರಶೇಖರ್ ಸಪೋರ್ಟಿಂಗ್ ಮೆಸೇಜ್. ಜಗ್ಗಣ್ಣ ಪನೊಂದಿಲ್ಲೇರು ನಮ್ಮ ಸಿಂಪಲ್ ಬಾಯ್. ಎಸ್ ಪನೊಂದಿಲ್ಲೇರು ನಮ್ಮ ಪ್ರಶಾಂತ್. ನಮ್ಮ ಚಂದ್ರಶೇಖರ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಆಶಾ ಸಿಸ್ಟರ್ ಇದ್ದಾರೆ. ಆಶಾ ಸಿಸ್ಟರ್ ನಿಮಗೆ ಸಿಂಪಲ್ ಬಾಯ್ ಗಿಫ್ಟ್ ಕೊಟ್ಟಿದ್ದಾರೆ ಆಯಿತಾ, ರಿಟರ್ನ್ ಮಾಡಿ ಆಯಿತಾ. ಸಿಂಪಲ್ ನಿನ್ನ ಅಮ್ಮನಿಗೆ ಹೇಳು ಪ್ಯಾಂಪರ್ಸ್ ಹಾಕಿ. ಹೌದು ಸಿಂಪಲ್, ನೀನಿನ್ನು ಪ್ಯಾಂಪರ್ಸ್ ಹಾಕಿ ಬರಬೇಕಾಯ್ತಾ. ಬಂದ ತಕ್ಷಣ ಒಂದಕ್ಕೆ ಅಂತ ಹೇಳ್ತೀಯಲ್ಲ ಮಾರಾಯ. ಹಾಯ್ ಮಾಮದಣ್ಣ ಅಂತ ಹೇಳ್ತಾ ಇದ್ದಾರೆ. ಇನ್ನ ಪುದರಿ ಎಂಚ ಪೊಣ್ಣು ಎನ್ನ ಪುದರಿ ಸಂಗೀತ. ಹಾಯ್ ಅನಿಲ್ ಅಣ್ಣ ಪನೊಂದುಲ್ಲೇರು. ಜಗ್ಗಣ್ಣೆ ಗೋಲ್ಡನ್ ಸ್ಟಾರ್ ಜಗ್ಗು ಬ್ರೋ ಪನೊಂದುಲ್ಲೇರು. ಎನ್ನ ಆಂಡ್ ಪನೊಂದುಲ್ಲೇರು. ಐಲ್ಯಾಂಡ್ ಜೋಸಫ್ ಬೇಕರಿಡ್ ಬೇಲೆ ಮಲ್ತೊಂದಿತ್ತೇರು. ಸಿಂಪಲ್ ಬಾಯ್ ಐಲ್ಯಾಂಡ್ ಬೇಲೆ ಇಡ್ತಾರೆ ಇರು. ಓಕೆ ಲೈಕ್ ಡನ್ನು ಪನೊಂದುಲ್ಲೇರು. ನಮ್ಮ ಅನ್ನೆ ಶಿರ್ತಾಡಿದ ಚಂದ್ರಶೇಖರ್ ಅನ್ನೆ. ಟೀಚರ್ ನೀರು ಕುಡಿದು ಬನ್ನಿ. ಯಾಕೆ ನೀರು ಕುಡಿಯೋದು? ಹೌದು, ನಾನೀಗ ಚಹಾ ಕುಡಿದು ಬಂದದ್ದ. ನನಗೆ ದೊಡ್ಡೆಯಲ್ಲಿ ತಿಕ್ಕೊಂಡು ರಿಟರ್ನ್ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಥ್ಯಾಂಕ್ ಯು ಆಶಾ ಮ್ಯಾಮ್, ಥ್ಯಾಂಕ್ ಯು. ಸಿಂಪಲ್ ಬೈ ಪ್ಯಾಂಪರ್ಸ್ ಇಲ್ಲದಿದ್ದರೆ ಮಮ್ಮಿ ಪೊಕ್ಕೋ ಪ್ಯಾಂಟ್ಸ್ ಆದರೂ ಹಾಕ್ಬೋದು ಆಯಿತಾ. ಸಂಗೀತ ನೀ ನುಡಿಯುವ ಮಾತೆ. ಹೌದೌದು, ಎಂತಲ್ಲ ಸಂಗೀತವ ನನಗೆ ಗೊತ್ತಿಲ್ಲ ಮಾರ್ರೆ. ಸಂಗೀತವೇ ನೀ ನುಡಿಯುವ ಮಾತೆಲ್ಲ. ಹೌದಾ? ಓಕೆ ಅನಿಲ್ ಸುವರ್ಣ ಆರ್ಟ್ ಕೊರೋದಿಲ್ಲ ಪೂಜಿ. ಐಲ್ಯಾಂಡ್ದ ಪಂಡ ಪಿದೈ ದೇಶ ಕಂಕನಾಡು ಉಪ್ಪುನ ಅಂದ ಅವು ಹೆಂಗೆ ಗೊತ್ತ ಯಾನೀರು ಪಿದೈ ದೇಶ ಅಂದೆ ಐಲ್ಯಾಂಡ್ ಮಾಡ್ಯಾರತೆ ಇತ್ತೆ ಬಂದದ ಕಂಕನಾಡಿಂದು ಯಾರು ಪಿದೈ ಊರುಡಿತ್ತಾರ ಅಂದೆ ಮಲ್ಲೆಜ್ಜಿರೆಗೆ ಪಿದೈ ಊರುಡೊಂಜಿ ಪೋಪಿನ ಭಾಗ್ಯ ತಿಕ್ಕಾಡು ಅವೇ ಸಿಂಪಲ್ ಬಾಯ್. ದಾದ ತಿಂಡಿ ದೋಸೆ. ಜಗ್ಗಣ್ಣ ನೀವು ಸ್ವಲ್ಪ ಬೇಗ ಲೈವ್ ಮಾಡಿ ಜಗ್ಗಣ್ಣ. 11 ಗಂಟೆಗೆ ಬೇಡ, ಸ್ವಲ್ಪ 10 ಗಂಟೆಗೆ ಮಾಡಿ ಲೈವ್ ನಿಮ್ಮದು. ನನಗೆ ಕಣ್ಣೇ ಕೂರುದ, ಮೊಬೈಲೆಲ್ಲ ನನ್ನ ಮುಖಕ್ಕೆ ಬೀಳ್ತದೆ. ದಾದ ತಿಂಡಿ ಇರನ ಕರ್ಮ ಅಂದು ಮಾರ್ರೆ, ಎನ್ನ ಕರ್ಮ ಐತೆ ಲೈವ್ ಮಲ್ತೊಂದಿಲ್ಲೆ. ಉಪ್ಪಿಟ್ಟು ಬರೋದಿಲ್ಲ ನಮ್ಮ ಪ್ರಶಾಂತ್ ಪಚ್ಚೋರು. ಉಪ್ಪಿಟ್ಟು ಸ್ಪೆಷಲ್ ತಿಂಡಿ ಉಪ್ಪಿಟ್ಟು. ಯಾರಿಗೆಲ್ಲ ಇಷ್ಟ ಹೇಳಿ. ಪಿದೈ ಉರುಡಿತ್ತೆ ಇತ್ತರ ಸಿಂಪಲ್. ಓಕೆ ಸವಿತಾ ಅವರು ಬಂದರು. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಗುಡ್ ಮಾರ್ನಿಂಗ್ ಸವಿತಾ ಸೀಸ್, ವೆಲ್ಕಮ್ ಟು ಮೈ ಲೈವ್. ಚಹಾ ಕುಡಿದ್ರಾ? ತಿಂಡಿ ತಿಂದ್ರಾ? ಎಂತ ಮಾಡಿದ್ರಿ? ಏನು ಸ್ಪೆಷಲ್ ಹೇಳಿ. SR ಲಾಗರ್ ಬರ್ತೀರಿ. SR ಲಾಗ್ ಅಣ್ಣ ಸಪೋರ್ಟ್ ಉಳ್ಳೇರು. ಕಂಕನಾಡಿ ಹಾಸ್ಪಿಟಲ್ ಗಾಳಿ ಪ್ರಾಬ್ಲಮ್. ಗಾಳಿ ಅಂದ ಅಲ್ಪ ಕೈತಲೇತಿ ಇತ್ತ ನೇರ್ಪುಡಿತ್ತೆ. ಸವಿತಾ ಥ್ಯಾಂಕ್ ಯು ಪನೊಂದುಲ್ಲೇರು. ವೆಲ್ಕಮ್ ಸವಿತಾ ಸೀಸ್. ಜಗ್ಗು ಚಾನಲ್ ಲೈಕ್ ಡನ್ ಪನೊಂದುಲ್ಲೆ. ಥ್ಯಾಂಕ್ ಯು ಜಗ್ಗಣ್ಣ. ಸವಿತಾ ದೋಸೆ ಪನೊಂದುಲ್ಲೇರು. ದೋಸೆ ತೊಟ್ಟು ಗುಲಾಬಿಲ ಕೊಡ್ಪೇರು. ದೋಸೆ ಹೊತ್ತು ಕಜಿಪಾಡೆಲ್ಲ ಕೊಡ್ತುಂಡು ಆತು ಸವಿತಕ್ಕ. ಸವಿತಾ ಸೀಸ್ ದೋಸೆ ಒಟ್ಟಿಗೆ ಚಟ್ನಿ ಕೊಟ್ಟರೆ ಒಳ್ಳೇದಿತ್ತು, ಗುಲಾಬಿ ಬೇಡ. SR ಲಾಗ್ ಅವ್ರು ಸಪೋರ್ಟಿಂಗ್ ಅದಿಲ್ಲ. ಸ್ಪೈಸ್ ಫುಡ್ ಆಶಾ ಅವರು. ಜಗ್ಗು ಬ್ರದರ್ ರಿಟರ್ನ್ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಜಗಣ್ಣ ಆಶಾಕೆರೆ ಕೊರಿಯರ್ಗೆ ಅವೇ ಗಿಫ್ಟು ಒಂದು ರಿಟರ್ನ್ ಮಾಡ್ಲೇವೆ. ಜಗಣ್ಣ ರಿಟರ್ನ್ ಮಾಡಿ ಆಯಿತಾ ಆಶಕ್ಕನಿಗೆ. ನನ್ನ ಒಂದು ರೀಲ್ಸ್ನಲ್ಲಿ ಲೈಕ್ ಮಾಡಿ ಕಮೆಂಟ್ ಹಾಕಿ, ಆವಾಗ ಗೊತ್ತಾಗುತ್ತೆ ನನಗೆ ಗಿಫ್ಟ್ ಕೊಡೋಕ್ಕೆ. ನೋಡಿ ಸವಿತಾ ಸೀಸ್ನ
ಚಾನಲ್ಗೆ ಹೋಗಿ ಅವರ ಶಾರ್ಟಿಗೆ ಒಂದು ಕಮೆಂಟ್ ಹಾಕಿ ಮತ್ತು ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಗಿಫ್ಟ್ ಕೊಡಿ ಅವರಿಗೆ ಆಯಿತಾ. ಅನಿಲ್ ಸುವರ್ಣ ಸವಿತಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಜಗ್ಗು ಅಣ್ಣ ತಿಳ್ತೊಂದುಲ್ಲೇರು ಸಪೋರ್ಟಿಂಗ್ ಮೆಸೇಜ್ ಉಳ್ಳೇರು ದಾದಾನ್ ಜಗ್ಗು ಅಣ್ಣ ಜಗ್ಗಣ್ಣ ದಾತ್ ತಿಂಟ್ರೆ ಬನ್ನಿ ಚಪಾತಿಯ ದೋಸೆನ. ಅನಿಲ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದೆ. ನಮ್ಮ ಸವಿತಾ ಸೀಸ್ ನೋಡಿ, ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿ, ಕನೆಕ್ಟ್ ಆಗಿ, ಗಿಫ್ಟ್ ಕೊಡಿ, ರಿಟರ್ನ್ ತಗೊಳ್ಳಿ. ಗಿಫ್ಟ್ ಬಂದಿದೆ ಅಂತ ನೋಡಿ ಕೊಡ್ತೇನೆ. ಓಕೆ ಓಕೆ ಅನಿಲ್ ಅಣ್ಣ ಅವರು ಅಲ್ಲ ಜಗ್ಗಣ್ಣ ಅವರು ಗಿಫ್ಟ್ ಬಂದಿದೆ ಅಂತ ನೋಡಿ ಕೊಡ್ತಾರೆ ಆಯಿತಾ. ಬಂದಿಲ್ಲ ಅಂದರೆ ಇನ್ನೊಮ್ಮೆ ಹೋಗಿ ಕಮೆಂಟ್ ಹಾಕಬೇಕಾಗ್ತದೆ. ನಮ್ಮ ಆಶಾ ಸಿಸ್ಟರ್ ನೇಮ ಲೈವ್ ಸೂಪರ್ 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 ಅಂತ ಹೇಳ್ತಾ ಇದ್ದಾರೆ. ಯಾರ್ದು ನೇಮ ಲೈವ್? ನನ್ನ ಓಡು ನನ್ನ ಓಡು ಇದಾದೇ ಜಗಣ್ಣ. ನೇಮ ಲೈವ್ ಸೂಪರ್ ಯಾರ್ದು? ನೇಮದ್ದು ಲೈವ್ ಸೂಪರ್. ಸವಿತಾ ಸಿಸ್ ನೇಮ ಅಂತ ಹೇಳ್ತಾ ಇದ್ದಾರೆ. ನಾಳೆ ರಿಟರ್ನ್ ಇವತ್ತಿಲ್ಲ. ಓಕೆ ಓಕೆ ಜಗ್ಗಣ್ಣ ನಾಳೆ ಕೊಡ್ತಾರೆ ಅಂತ ಆಯ್ತಾ ರಿಟರ್ನ್, ಇವತ್ತು ಕೊಡೋದಿಲ್ಲ ಅಂತೆ, ಲೆಸ್ ಆಗ್ತದೆ ಅಂತೆ. ಸಿಂಪಲ್ ಬಾಯ್ ವೈಟಿ ಪೊಂಜೋಲಿಗೆ ಕಡಲಿ ಇತ್ತಿ ಲೆಕ್ಕ ಲೈವ್ ಮೀಂದ ಬಲೆ ಇತ್ತಿ ಲೆಕ್ಕ ಬಲೆ ಬೀಸಂಡಾಂಡು ಹೊರನೆ 150 ಜನರು ಬರ್ತುಂಡು ಅಂಜೋಲಿಗೆ ವೈಟಿ ತೋಡಿತ್ತು ಲೆಕ್ಕ ಲೈವ್ ಗಾಲ ಇತ್ತಿ ಲೆಕ್ಕ ಮೀನು ಯಾಪ ಬರ್ಪುಡೊಂದು ಕಾತುಕೊಲ್ಲಡು. ಓ ಸಿಂಪಲ್ ಬಾಯ್ ಏತು ಮಲ್ಲ ಒಂದು ಸಪೋರ್ಟಿಂಗ್ ಮೆಸೇಜ್ ಭಾರಿ ಶೋಕುಂಡು. ನೇಮ ಕೋಲ ಓಕೆ ನೇಮ ಕೋಲ ಅಂದು ಗೊತ್ತಾಂಡು ಏರ್ನ ಚಾನಲ್ದಂದು ಗೊತ್ತಾಯ್ಜಿ. ನೇಮದ್ದು ಸಿಸ್ಟರು ಹೌದು. ಯಾರು ಚಾನಲ್ದು? ನಂದ ಸವಿತಾ ಸಿಸ್ಟರ್ ನೇಮದ್ದು ನಿಮ್ಮದ್ದಾ? ಓ ಸಾರಿ ನಿಮ್ಮದು ಲೈವ್ ಸೂಪರ್. ಓಕೆ 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 ಸಿಸ್ಟರ್ ಥ್ಯಾಂಕ್ ಯು ಸೂಪರ. ಸಿಂಪಲ್ ಬಾಯ್ ಎಂಥ ಮೆಸೇಜ್ ಡಿಲೀಟ್ ಮಾಡಿದೆ? ಸಿಂಪಲ್ ಬಾಯ್ ಡಿಲೀಟೆಡ್ ಮೆಸೇಜ್ ಉಂಟು ಎಂಥದು? ಸಾರಿ ಸವಿತಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಸವಿತಾ ಸಿಸ್ ಸ್ವಲ್ಪ ಓದುವಾಗ ಮಿಸ್ಟೇಕ್ ಆಯಿತು, ಬೇಜಾರು ಮಾಡಬೇಡಿ ಆಯಿತಾ ಸವಿತಾ ಸಿಸ್. ನನಗೆ ಅದು ನೇಮದಂತ ಆಯಿತು, ನಿಮ್ಮದಂತಾಗಲಿಲ್ಲ ಅದಕ್ಕೆ ಕೇಳಿದ್ದು. ಓಕೆ ಸಾರಿ ಸವಿತಾ ಸಿಸ್ ಅಂತ ಹೇಳಿದ್ರೆ. ಇರೇನ ಪಂಡಿನಿದ ಆದ ಟ್ಯೂಬ್ಲೈಟ್ ಎಂಚಿನೇ ಅನಿಲ್ ಅಣ್ಣ ಅನಾಗ್ ನಾಯಕ್ ಹಾಯ್ ಅಂತ ಹೇಳ್ತಿದ್ರೆ. ಹಾಯ್ ಅನಾಗ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಅನಾಗ್ ಅವರೇ ಕಾಫಿ ಕುಡಿದ್ರಾ? ಟೀ ಕುಡಿದ್ರಾ? ತಿಂಡಿ ತಿಂದ್ರಾ? ಎಂಥ ಸ್ಪೆಷಲ್? ನಮಸ್ಕಾರ. ಸಿಂಬಲ್ಗೆ ಆರ್ಟ್ ಸಿಂಬಲ್ ಒತ್ತು ಪೋಂಡಿಯೇ? ನೋ ಪ್ರಾಬ್ಲಮ್ ಅವು ಒತ್ತು ಪಡ ಮಲ್ಲಿಜ ಒತ್ತು ಪೋಯಿನತೆ. ಓಕೆ ಸವಿತಾ ಸಿಸ್ಟರ್ ರಿಟರ್ನ್ ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಸ್ಪೈಸ್ ಫುಡ್ ಆಶಾ ಅವರು ಸವಿತಾ ಸಿಸ್ಟರ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ. ಸವಿತಾ ಸಿಸ್ ನೀವು ರಿಟರ್ನ್ ಮಾಡ್ತೀರಾ ಅವರಿಗೆ? ಕೊಡ್ತೇನೆ ಗಿಫ್ಟ್ ಅಂತ ಹೇಳ್ತಾರೆ ನೋಡಿ. ಸವಿತಾ ಸಿಸ್ಟರ್ ಅಪ್ಪ ಹೇಳಿದ್ರು ಕೊಡ್ತಾರಂತೆ ಅವರೀಗ ಗಿಫ್ಟು. ಸ್ವಲ್ಪ ಈಗ ಒಂದು 5 ನಿಮಿಷದಲ್ಲಿ ಕೊಡ್ಬೋದು, ನೋಡುವ. ಸವಿತಾ ಅಕ್ಕ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಸವಿತಾ ಅಕ್ಕ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಕಮೆಂಟ್ ಹಾಕಿ ಆಯಿತಾ ಆಶಾ ಸಿಸ್, ಕಮೆಂಟ್ ಹಾಕಿ ಆಗ ಅವರಿಗೆ ಗೊತ್ತಾಗ್ತದೆ. ಅನಾಗ್ ಅವರು ಲೈಕ್ ಅಂತ ಹೇಳ್ತಾ ಇದ್ದಾರೆ, ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಅನಾಗ್ ಅವರೇ. ಅನಾಗ್ ಚಾನಲ್ ಉಂಟದ್ದೇ ತೂಲೆ ಅನಿಲ ಅನಾಗಿ ಚಾನಲ್ ಉಂಟ ತೂಲೆ ಎಂಕ್ ಬೆಲೆ ಉಂಡು ಬಕ್ಕ ಬರ್ಪೆ ಈರೊಂಜಿ ಅವು ಬೆಲೆ ಎತ್ತು ಮರೆ ಬೇ ಒಂಜಿ ದೀರ್ಘ ಕೊರ್ಲೆ ಅವೇ ಅವು ಬೆಲೆ ಉಂಡತಿ ರೇ ಬೆಲೆ ಉಂಡು ಆಮೇಲೆ ಬೇಲೆಲ್ಲ ಉಂಡತಿ. ಓಕೆ ಎಲ್ಲರೂ ಗಿಫ್ಟ್ ಕೊಡ್ತೇನೆ, ಎಲ್ಲರಿಗೂ ಗಿಫ್ಟ್ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸವಿತಾ ಅವರು. ಕಮೆಂಟ್ ಹಾಕಿದರೆ ಅವರ ಇದೇ ಗೊತ್ತಾಗುತ್ತೆ ನನಗೆ. ಹೌದೌದು ಕಮೆಂಟ್ ಹಾಕಿ ಆಯಿತಾ. ಯಾರು ಕೂಡ ಖಾಲಿ ಗಿಫ್ಟ್ ಕೊಟ್ಟು ಬರಬೇಡಿ. ಒಂದು ವೀಡಿಯೋಕ್ಕೆ ಮತ್ತು 3 ಶಾರ್ಟಿಗೆ ಕಮೆಂಟ್ ಹಾಕಿ ಬಿಡಿ ಆಯಿತಾ. ಶಾರ್ಟ್ ಫುಲ್ಲು ನೋಡಿ, ಮತ್ತು ಕೆಲವರು ವೀಡಿಯೋ ಕೂಡ ಫುಲ್ಲು ನೋಡ್ಬೋದಾಯ್ತಾ. ಈಗ ಪುರ್ಸೊತ್ತಿದ್ರೆ ನೋಡಿ ಬನ್ನಿ. ನೆಕ್ 10 ಸಬ್ಬುಂಡು ನೆಕ್ ವರ್ಮುಂಡು ಎಂಕ್ ವರ್ಮ ತೋಜು ನೀ ಸಿಂಪಲ್ ಪೋದಾರ್ ಪರ. ಓಕೆ ಸಿಂಪಲ್ ಬಾಯ್. ಕಿಚ್ಚವನ್ನ ಬಲೆ ಕಿಚ್ಚ ಬರುವಿತ್ತೆ ಕಿಚ್ಚ ಕ್ಲಾಸ್ ಉಂಡಿತ್ತೆ ವಿಡಿಯೋ ತಗೊಂಡೆ ಕರ್ಮ ಗಿಫ್ಟ್ ಬರ್ರೆ ಜಗ್ಗಣ್ಣನ ವಿಡಿಯೋ ನೋಡಿ ಆಯ್ತಾ. ಎಲ್ಲರೂ ಯಾರೆಲ್ಲ ಜಗ್ಗಣ್ಣನಿಗೆ ಕೊಟ್ಟಿದ್ದಾರೆ ಗಿಫ್ಟ್ ಅವರೆಲ್ಲ ಜಗ್ಗಣ್ಣನ ವಿಡಿಯೋ ಫುಲ್ಲು ನೋಡ್ಬೇಕಂತೆ. ಜಗ್ಗಣ್ಣನವರು ಒಂದು ಕಂಡೀಷನ್, ಜಗ್ಗಣ್ಣ ಬೇಜಾಡುಳ್ಳೇರು ವಿಡಿಯೋ ತುಪ್ಪಜೇರಿಗೆ ಇರಲ್ಲ. ವಿಡಿಯೋ ನೋಡಿ ಕೊಡಿ ಅಪ್ಪ ಎಲ್ಲರೂ.
ಮತ್ತು ಅವರು ಫುಲ್ಲು ವೀಡಿಯೋ ನೋಡ್ತಾರೆ ಆಯಿತಾ. ಜಗ್ಗಣ್ಣ ನೋಡಿದರೆ ಫುಲ್ಲು ವೀಡಿಯೋ ನೋಡ್ತಾರೆ, ನಾನು ಕೂಡ ಫುಲ್ಲು ವೀಡಿಯೋ ನೋಡ್ತೇನೆ ಆಯಿತಾ. ಸ್ಯಾಮಲ್ ಅವ್ರು ಬಂದರು. ಹಾಯ್ ಸ್ಯಾಮಲ್, ವೆಲ್ಕಮ್ ಟು ಮೈ ಲೈವ್. ಸ್ಯಾಮಲ್ ಅವರೇ, ಕಾಫಿ ಕುಡಿದ್ರಾ, ಟೀ ಕುಡಿದ್ರಾ, ತಿಂಡಿ ತಿಂದ್ರಾ, ಎಂಥ ಸ್ಪೆಷಲ್ ಇವತ್ತು? ಜಗ್ಗಣ್ಣಗೆ ವಿಡಿಯೋ ನೋಡಿ ಗಿಫ್ಟ್ ಕೊಡಿ ಆಯಿತಾ. ಯಾರಾದರೂ ಆಗಿರ್ಬೋದು, ಜಗ್ಗಣ್ಣನ ವಿಡಿಯೋ ಒಂದು ನೋಡಿ, ಫುಲ್ ವಿಡಿಯೋ ನೋಡಿ ಗಿಫ್ಟ್ ಕೊಡಿ. ಜಗ್ಗಣ್ಣ ಬೇಜಾರಲ್ಲಿದ್ದಾರೆ. ಪ್ಲೀಸ್ ಗಿಫ್ಟ್ ಕೊಡೋಕ್ಕೆ ಕಮೆಂಟ್ ಹಾಕಿ. ಗಿಫ್ಟ್ ಕೊಡುವವರು ಕಮೆಂಟ್ ಒಂದು ನೆನಪಲ್ಲಿ ಹಾಕಿ ಆಯಿತಾ. ಕಮೆಂಟ್ ಹಾಕದಿದ್ದರೆ ಗಿಫ್ಟ್ ರಿಟರ್ನ್ ಸಿಗೋದಿಲ್ಲ. ಮತ್ತು ವಿಡಿಯೋ ನೋಡಿ ಆಯಿತಾ, ವಿಡಿಯೋ ನೋಡಿ ಕೊಡಿ ಆಯಿತಾ, ವಿಡಿಯೋ ನೋಡಿ ಕೊಡಿ. ಸ್ಯಾಮಲ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸ್ಯಾಮಲ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಅಮ್ಮ ಅಂತ ಹೇಳಿದ್ರೆ ಗುಡ್ ಮಾರ್ನಿಂಗ್ ಸ್ಯಾಮಲ್. ಚಹಾ ಕುಡಿದ್ರಾ ಸ್ಯಾಮಲ್? ಕಾಫಿ ಏನು ಮಾಡಿದ್ರಿ? ತಿಂಡಿ ಎಂತ ತಿಂದ್ರಿ ಸ್ಯಾಮಲ್? ನೀವೇ ಮಾಡೋದಾ ತಿಂಡಿ ಎಲ್ಲ ಸ್ಯಾಮಲ್? ಯಾರಿದ್ದಾರೆ ಮನೆಯಲ್ಲಿ? ಒಬ್ಬರೇ ನೀವು? ಅಮ್ಮ ಇಲ್ಲ ಅಂತ ಹೇಳಿದ್ರಲ್ಲ, ಮನಸಾಂಡೆ. ಓ ಅಪ್ಪ ದೇವರೇ, ಒನಸು ಇಜ್ಜಿ ಇತ್ತೆ. ಒನಸು ಬಕ್ಕ ಬಂಗುಡೆ ಫ್ರಿಜ್ ಉಂಡೆಗಲ್ಲ, ಬಂಗುಡೆ ಕೊಂಚ ಗತಿ ಮಲ್ತದ ಒನಸು ಇತ್ತೆ. ತಿನ್ನಿ ಇತ್ತೆ ಚಾಯಿನಿ ಖಾಲಿ, ಚಾಲ ತಿಂಡಿಲ್ಲ, ದೋಸೆ. ಅಮ್ಮ ನಿಮ್ಮದು ತಿಂಡಿ ಕಾಫಿ ಆಯಿತಾ ಅಮ್ಮ? ಆಯಿತು ಸ್ಯಾಮಲ್ ಅವರೇ, ನಂದು ತಿಂಡಿ ಆಯಿತು. ಮತ್ತು ಚಹಾ, ಬೆಳಗ್ಗೆ ಚಹಾ ಕುಡಿಯೋದು ನಾನು. ಟೀ ಆಯಿತು, ನಂದು ತಿಂಡಿ ಆಯಿತು ಅಮ್ಮ. ಓಕೆ, ಎಂತ ತಿಂಡಿ ತಿಂದದ್ದು ಸ್ಯಾಮಲ್? ಜಗ್ಗಣ್ಣ ದಾದ ತಿಂಡ್ರಿ, ಒನಸ ಕಾಂಡೆ ಬ್ಯುಸಿ ಇಲ್ಲಾರೇನಿಲ್ಲ ಜಗ್ಗಣ್ಣ. ನೀವು ಲೈವ್ ಒಂದು ಟೈಮ್ ಚೇಂಜ್ ಮಾಡ್ಪ್ಲೇ ಜಗ್ಗಣ್ಣ, ಬೇಗ ಮಾಡಿ, ಒಂದು 10 ಗಂಟೆಗೆ ಮಾಡಿ ಜಗ್ಗಣ್ಣ. ಸಂಜೆ ನಾಪತ್ತೆ. ಹೌದು, ಸಂಜೆ ಕೊಂಚ ವರ್ಮಾಂಡ ಬೇಲೆ ಉಂಡಿ ಅಲ್ಲ. 8 ಗಂಟೆಗೆ 4:30 ಲಕ್ಕಿ ಅಲ್ಡ ವರ್ಮಾಂಡ ಬಿಡ ಬೇಲೆ ಅಪ್ಪ. ಎಂಗಲ್ ಇಲ್ಲಡ್ ಬೇಡ, ಎಂಕಲ್ ಇಲ್ಲಡ್ ಚಕ್ಕುಲಿ ಮಲ್ಪ ಅಂಚ ಅಲೆಗೆ ಆಯಿತು ಅಂತ ಬೇಲೆ ಉಂಡು. ಇಲ್ಲಡೆ ಅಮ್ಮ ಪಪ್ಪ ಹಾಲು ಮುಜ್ಜೆ ಒಟ್ಟು ಸೇಲ್ ಮಲ್ಪೇರು ಚಕ್ಕುಲಿದ ಬೇಲೆ ಬಕ ಲೈನ್ ಸೇಲ್ ಪೋಪೇರು ಪಪ್ಪ ಅವೇನು ಪತ್ತೊಂದು ಅಂಗಡಿ ಅಂಚ ಒಂದು ಬೇಲೆ ಉಂಡಲ್ಲ ಈಗ ಅವಳು. ಇನ್ನೂ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ಸ್ಪೈರಿಂಗ್ ಬಂದರು, ನಮ್ಮ ಇನ್ಸ್ಪೈರಿಂಗ್ ವರ್ಲ್ಡ್ ಶಾಲಿನಿ ಅವರು ಬಂದರು ನೋಡಿ. ಶಾಲಿನಿ ಅವರ ಆಗಮನವಾಯಿತು. ಹಾಯ್ ಶಾಲಿನಿ ಸೀಸ್, ವೆಲ್ಕಮ್ ಟು ಮೈ ಲೈವ್. ಹೇಗಿದ್ದೀರಾ ಶಾಲಿನಿ ಸೀಸ್? ಕಾಫಿ ಆಂಡೆ, ಟೀ ಆಂಡೆ, ದಾದ ತಿನಿಯಾರು, ದಾದ ಪರಿಯಾರು, ಚಕ್ಕುಲಿ ತಿಂದರೆ ಚಕ್ಕುಲಿ. ನಮ್ಮ ಮನೇಲಿ ಯಾರೂ ಇಲ್ಲ, ಅಮ್ಮ ನಾನೊಬ್ಬನ ಅಂತ. ಓ ಗೊತ್ತಾಯಿತು ಸ್ಯಾಮಲ್ ಅವರೇ, ಅದಕ್ಕೆ ಕೇಳಿದೆ. ಅಮ್ಮ ಇಲ್ಲಲ್ಲ, ತಿಂಡಿ ಚಾ ತಿಂಡಿ ಎಲ್ಲ ಯಾರು ಮಾಡೋದು, ನೀವೇ ಮಾಡೋದಾ ಅಂತ. ಓಕೆ ಬೈಯಾಗ 7 ಗಂಟೆ ಮಲ್ಪಲೆ ಅವ್ವ ಮ್ಯೂಟ್ ಲೈವ್ ಆಂಡ ಚೂರು ಪಾತಿರುಡಿ ಜಗ್ಗಣ್ಣೀರು ಪಾತಿರ್ಜಿರೆ ಸರಿ ಆಪಜ್ಜಿ. ಚೂರು ಪಾತಿರುಡೀರು ಸ್ವಲ್ಪ ಬಂದು ಮಾತಾಡಬೇಕು, ಇಲ್ಲದಿದ್ರೆ ಸರಿ ಆಗೋದು. ನಿಮ್ಮ ವಾಯ್ಸ್ ಕೇಳಬೇಕು ಜಗನ್ನ, ಆಗ ಸ್ವಲ್ಪ ಬರಲಿಕ್ಕೆ ಇದಾಗ್ತದೆ. ವಾಯ್ಸ್ ಅಜ್ಜಿ ಇನ್ಸ್ಪೈರಿಂಗ್ ವರ್ಲ್ಡ್ ನಮಸ್ತೆ ಪನದಲ್ಲಿ ವಾವ್ ಪನದಲ್ಲಿರು. ಸ್ಯಾಮಲ್ ಅವರು ಆಟು ಕೊಡ್ತಾ ಇದ್ದಾರೆ, ಸಪೋರ್ಟಿಂಗಲ್ಲಿದ್ದಾರೆ. ಸೂಪರ್ ಪನದಲ್ಲಿರು ಇನ್ಸ್ಪೈರಿಂಗ್ ವರ್ಲ್ಡ್, ಸೂಪರ್ ವಾಯ್ಸ್ ಪನದಲ್ಲಿರು. ಥ್ಯಾಂಕ್ ಯು. ಸ್ಯಾಮಲ್ ಹಾಸನ್ ಅವರು ಸಪೋರ್ಟಲ್ಲಿದ್ದಾರೆ. ತಿಂಡಿ ಇರೇಗ್ದಾದೆ ಶಾಲೆ ದಾದಿ ತಿಂಡಿ. ಓ ಅಮ್ಮ ನಾನು 3 ಹೊತ್ತು ಹೋಟೆಲ್ ಊಟ. ಹೌದಾ ಓಕೆ ಹಾಸನಲ್ಲಿರೋದಾ ನೀವು? ಎಂಕ್ ಬಜಿಲ್ ಇರೇ ಬಜಿಲ್ಲ. ಓಕೆ ಕಡಲೆ ಬಜಿಲ್ಲ, ಪದಿಂಗಿ ಬಜಿಲ್ಲ, ಖಾಲಿ ಬಜಿಲ್ಲ. ಸ್ಯಾಮಲ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸ್ಯಾಮಲ್ ಅವರೇ. ದ ವಂಡರ್ ಗಲಕ್ಷು ವಾಯ್ಸ್ ಕೊರ್ನೆನ್ನೆ ಬೆಲೆ ಏರೆನ್ನ ದಾರು ಜಗ್ಗಣ್ಣ ವಾಯ್ಸ್ ಇರು ಏತು ಗಂಟೆ ಬಿಡ ಬೇಲೆ ಅಲ್ಲಿ ಬರ್ತು ಕಾಜಲ 15 ಗಂಟೆಗೆ ಮಲ್ಪಲೆ ಕೂಡ ಅಮ್ಮೇರಿದೆ ಬರ್ಪಿ ನೀರಿನ ಮೇಲೆ ಅಲ್ಪ ನೀರೇ ಮಲ್ಪಲೆ.
ಅಯ್ಯೋ ಅಮ್ಮ ಹಾಸನದ ಶಾಯಿ ಗಾರ್ಮೆಂಟ್ಸಲ್ಲಿ ಟೈಲರ್ ವರ್ಕ್ ಮಾಡುತ್ತೇನೆ ಅಮ್ಮ. ಹೌದಾ, ಟೈಲರ ನೀವು? ಓಕೆ ಓಕೆ. ದಪ್ಪ ಬಜಿಲು ಉಂಡತೆ ಅವು ಕಂದ ಪೋವ ನಂದು ಕಾಂದ ಪೋವ ಅವು ಮಲ್ದಿನ ಕಾಂದ ಪೋವ ಬೊಟೊಟೊ ಪೋವ ಅವು ಶೋಕ ಹಾಪುಣಿ ಯಾನ ಮಲ್ಪೆ ಎಂಕ್ಲೆ ಎಡ್ಡೆ ಹಾಪುಣವು ಯಾನ ಐತಾರ್ದಾನಿ ಮಲ್ಪು ನಾವು ಮಲ್ತಾಡೆ ಬಯನ ಜೋಕುಲು ತಿನ್ಪುಜಿ ರಂಚ. ಸರಿ ಯಾನು ಪೋದು ಬರ್ಪೆ ಡ್ಯೂಟಿ ಉಂಡಿ ಪೋಸ್ಟ್ ಆಫೀಸ್ ನೀರು ಪೋಸ್ಟ್ ಆಫೀಸ್ ದಾರಾ. ಓಕೆ ಓಕೆ ಪ್ರಶಾಂತ್ ಅಣ್ಣ ನೀರು ಇತ್ತರಿದ ಮುಟ್ಟ. ಓಕೆ ಪ್ರಶಾಂತ್ ಅಣ್ಣ ಬಲ್ಲೆ ನಾನು ಎಲ್ಲ ಬಯ್ಯಡ 5 ಗಂಟೆಗೆ ಒಂದು ಲೈವ್ ಉಂಡಾವೆ ಅಣ್ಣ ಬಲ್ಲೆ ಅಪ್ಪಗ ಕುರ್ಸೋತಿತ್ತು ನಾವೇ ಬತ್ತದ ಸಪೋರ್ಟ್ ಮಲ್ಪ್ಲೆ. ಸಾಮೇಲ್ ಹಾಸನ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಇಜ್ಜಪ್ಪ ಕಾಲ್ ಮಲ್ಪುಜಿ ನಂಬರ್ ಒಚ್ಚಿ. ನಾನು ಕಾಲ್ ಮಾಡೋದಿಲ್ಲ, ನಾನು ಕಾಲಲ್ಲೆಲ್ಲ ಹಿಂದೆ. ಓಕೆ ಸೂಪರ್ ಬರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ರಶಾಂತ್ ಅವರೇ ನಿಮಗೆ ಕೂಡ ಎನ್ನ ಕುಡ್ಲದ ಏಳಲ್ಲ ಇತ್ತಿಂದ ಕಾಲ್ ಮಲ್ಪಿ ಮಾರ್ರೆ. ಪ್ರಶಾಂತ್ ಪಚ್ಚುಗಾರಿಗೆ ಒಂದು ಕಾಲ್ ಮಲ್ಪ್ಲೇವೆ. ನನ್ನ ಲೈವ್ 7 ಗಂಟೆ ಹಿಡ್ದು 12 ಗಂಟೆ ಮುಟ್ಟ ಉಂಟು. ಹೌದಾ 12 ಗಂಟೆ ಮುಟ್ಟ ಉಂಡೆ. ಓಕೆ ಓಕೆ ಅಪ್ಪಗ ನಡು 1 ಗಂಟೆ ಬತ್ತು ಒಪ್ಪೆ ಬರ್ಪೆ ಮಾರಪ್ಪನೊಂದು ಲೇರು ಅಂದೇ ಪ್ರಶಾಂತ್ ಪಚ್ಚು ಅರೆ ಗುಡ್ಲದಕ್ಕೂ ಲೇರಲ್ಲಿ ಫೋನ್ ಮಲ್ಪಡ ನಂಬರ್ ಕೊಡ್ತೀರಿ ಮಲ್ಪಲೇವೆ. ಅರೆ ಕೊಂಚ ಫೋನ್ ಮಲ್ತು ಪಾತಿರ್ಲಿ ಬಕ್ಕ ನಾವು ಪೋಸ್ಟ್ ಆಫೀಸ್ ಇರ್ದಾಲ ಬೇಲೆ ಎತ್ತಿನ ಅರೆ ಕಾಲ್ ಮಲ್ಪಲೆ ಎನ್ನ ಕುಡ್ಡದಕ್ಕುಲು ಏರಾಂಡಲ ಇತ್ತಂಡ ಕಾಲ್ ಮಲ್ಪಿ ಮಾರ್ರೆ ಅಂದಂದು ಕಾಲ್ ಮಲ್ಪಲೇವೆ. ಅರೆಗೂ ಪುರ್ಸೋತಿತ್ತಂಡ ಒಂಜಿ ಪ್ರಶಾಂತಿರೆ ಕಾಲ್ ಮಲ್ತು ಪಾತಿರ್ಲಿ ಪೋಸ್ಟ್ ಆಫೀಸ್ ರೂಪುನ ದಾಲ ಕೇಂದ್ರ ಎತ್ತಿನ ಕೇಳನೆ ಮನಿ ಆರ್ಡರ್ಗೆ ಏನು వచ్చి ಮಾತಾಡ. ಸರಿ ಓಕೆ ಅಮ್ಮ ಡ್ಯೂಟಿಗೆ ಹೋಗ್ತೀವಿ. ಓಕೆ ಓಕೆ ಶ್ಯಾಮಲ್ ಅವರೇ ಬಾಯ್ ಬಾಯ್. ಪ್ರಶಾಂತ್ ಪಚ್ಚು ಅವರೇ ಬಾಯ್. ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಏರ್ಪುರ ಒಳ್ಳೆಯರು ಕಮೆಂಟ್ ಮಾಡಲಿ ಮೆಸೇಜ್ ಮಾಡಲಿ ಪೂರ ಮಾಡಲಿ ಬೇಗ. ಇನ್ಸ್ಪೈರಿಂಗ್ ವರ್ಲ್ಡ್ ದಾರು ನಮಗೆ ಸಪೋರ್ಟ್ ಮಲ್ತೊಂದುಲ್ಲೇರು ಹಾರ್ಟ್ ಕೊರೊಂದುಲ್ಲೇರು. ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಹೆಂಗೆ ಇತ್ತೆ ಸಪೋರ್ಟ್ ಮಲ್ತೊಂಡ ಎನ್ನ ಮೋನು ಅದು ಇರೆಗೆ ಫುಲ್ ಸಪೋರ್ಟ್ ಮಲ್ಪೆ. ಓಕೆ ಯಾನ್ ಸಪೋರ್ಟ್ ಮಲ್ಪೈತೆ ಹೆಂಗೆ ಅತ್ತಿ ಜಗ್ಗಣ್ಣದ ಆದ ಗೊತ್ತದೆ 11 ಗಂಟೆ ಬಕ್ಕಣ 11 ನಾನು ನಿದ್ರೆ ಅರ್ಪಿಡಿ ಅವು ಮೊಬೈಲ್ ಉಳ್ಳದೆ ಸೀದಾ ಬಂದು ಮೋನೆ ಬೂರ್ದು ಮೂಕು ಚಟ್ಟ ಬಕ್ಕೊಳ್ಳತೆ ಇಲ್ಲಡ ಹಸ್ಬೆಂಡ್ ಪುರ ಜೆತ್ತುಪ್ಪೇರತೆ ವಾಯ್ಸ್ ಜೋರ್ ದಿಯರ ಪುಜಿ ಚೂರು ಜೋರು ವಾಯ್ಸ್ ಕೇನಾಗ ಎಲ್ಲ ಹಸ್ಬೆಂಡ್ ಕೈ ಜಾಲ್ಪೇರು ವಾಯ್ಸ್ ಬೆಲ್ಲ ನಮಗೆ ಇರು ಪಾತ್ರನೇ ಕೇನು ಐ ಕ್ಯಾನ್ ಸಪೋರ್ಟಿಂಗ್ ಮೆಸೇಜ್ ಡೆಪ್ಪು ಮೋನ ಆಪಿನ ಬೇಗ ಆಪಣೆ ಮೋನು ಆಂಡೆ ಮುಟ್ಟ ಒಲ್ಲಾರ ಜಗ್ಗಣ್ಣ ಮೋನ ಆಪಿನ. ಅರ್ಪಿತಾ ಶೆಟ್ಟಿ ಅವರು ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅರ್ಪಿತಾ ಶೆಟ್ಟಿ ಅವರೇ, ಚಾನಲ್ ಉಂಟಾ ನಿಮ್ಮದು? ಅನಿಲ್ ಸುವರ್ಣ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಅಮ್ಮನ ಬಗ್ಗೆ ಪ್ರೀತಿಯ ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು ಅನಿಲ್ ಅಣ್ಣ. ಆಯುಬ್ ಖಾನ್ ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಆಯುಬ್ ಖಾನ್ ಅವರು ವೆಲ್ಕಮ್ ಟು ಮೈ ಲೈವ್. ಅರ್ಪಿತಾ ಶೆಟ್ಟಿ ನಿಮಗೆ ಕೂಡ ವೆಲ್ಕಮ್ ಟು ಮೈ ಲೈವ್. ಜಗ್ಗು ಚಾನಲ್ ಅವರು ತೋಂದುಲ್ಲೇರು ಬೇಗ ಆಪುಂಡು ಬನ್ನೊಂದುಲ್ಲೇರು ಅನ್ನಿಯೇ ಚೂರು ವಾಯ್ಸ್ ಕೇಳಿನ ರಾತ್ರಿ ಆತೆ ಜೆತ್ತುಪ್ಪು ಇರತ್ತೆ. ಚಾನಲ್ ಇಲ್ಲ ಅಕ್ಕ, ಹಾಗಾದರೆ ಬ್ಲೂ ಬೇಡ ಅಲ್ಲ ಅರ್ಪಿತಾ ಶೆಟ್ಟಿ ಅವರೇ. ಆಯ್ ಅರ್ಪಿಸಿಸ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅನಿಲ್ ಸುವರ್ಣ ಅವರು. ಆಯುಬ್ ಖಾನ್ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ. ಗುಡ್ ಮಾರ್ನಿಂಗ್. ಕಾಫಿ ಕುಡಿದ್ರಾ, ಚಹಾ ಕುಡಿದ್ರಾ, ತಿಂಡಿ ತಿಂದ್ರಾ, ಎಂತ ಸ್ಪೆಷಲ್ ಎಲ್ಲ ಹೇಳಿ ಯಾರೆಲ್ಲ ಬಂದವರೆಲ್ಲ. ಜಗ್ಗು ಬ್ರೋ ಕನೆಕ್ಟೆಡ್ ಪ್ಲೀಸ್ ರಿಟರ್ನ್ ಮಾಡಿ. ಓ ಇನ್ಸ್ಪೈರಿಂಗ್ ವರ್ಲ್ಡ್ ಜಗ್ಗನ್ನ ಗಿನಿಕೊರ್ನೇರು ಆರ್ನ ವೀಡಿಯೋ ಫುಲ್ಲು ತೋಡಾವೆ. ಇನ್ಸ್ಪೈರಿಂಗ್ ವರ್ಲ್ಡ್ ದ ಜಗ್ಗಣ್ಣನ ವೀಡಿಯೋ ಫುಲ್ಲು ತೂದು ಅವರಿಗೆ ಗಿಫ್ಟ್ ಕೊಡೋಡ್ಗೆ ಅವೇ. ಆಯ್ ಅನಿಲ ಬ್ರೋ ಪನೊಂದ್ರೆ ನಮ್ಮ ಶಾಲಿನಿ ಸಿಸ್ ಆರ್ನ ಕೆಬಿಕ್ ಪರ್ತಿದಿಲ್ಲ ಏರ್ನ ಕೆಬಿಕಿಯೇ ಹಸ್ಬೆಂಡ್ ನನ್ನ ಕೆಬಿಕ್ ಪರ್ತಿದೀವು ಜೇರಿ ಕೆಬಿಕ್ ಗಾಳಿ వచ్చ ಶಾಲಿನಿ ಸಿಸ್ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು ದೇವರ ಎಂಕ್ ಬಗದದೆ ಕತ್ತಲೆಗೆ ಎಂಕ್ ಡಾಕ್ಟರ್ ಬಂದಿರು ಕತ್ತಲೆಡಿ ಇಚ್ಚ ಮೊಬೈಲ್ ತೂ వచ్చింది
ಎಂಕ್ ಚೂರು ಕಣ್ಣದ ಪ್ರಾಬ್ಲಮ್ ಉಂಡು ಅವು ಕತ್ತಲೆ ಜಾಸ್ತಿ ಮೊಬೈಲ್ ತೊಗೊಂಡಿದೆ ಕಣ್ಣು ಮಯ 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 ಅನ್ಕೊಂಡು ಪಂಡೆ ತಿರುಡ ಕಣ್ಣು ಮಯ ಮೆತ್ತೆ ಕೂಡ ಜಾಸ್ತಿ ಆತನು ಕೂಡ ಕಣ್ಣು ಮಯ 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 ಪನ್ಪಿನ ಅವು ಕತ್ತಲೆ ದೂರ ಬಲ್ಲಿಗೆ ಬೊಲ್ಪು ಪಾಡ್ದು ತೂಲೆ ಜೊತ್ತೊಂದು ದೂರ ಬಲ್ಲಿ ಪನ್ಪೇರು ಆಡ ಇಲ್ಲಿ ಇಡೀ ಇಲ್ಲ ಲೈಟ್ ದೆತ್ತುಪ್ಪುನು ಓಡೇ ಕೂಡ ಲೈಟ್ ಪಾಡ್ನು 15 ಗಂಟೆ ಶಾಲಿನಿ ಸಿಸ್ ಗುಡ್ ಮಾರ್ನಿಂಗ್ ಪನ್ನೊಂದುಲ್ಲೆ ಅನಿಲ್ ಸುವರ್ಣ ಗುಡ್ ಮಾರ್ನಿಂಗ್ ಅನಿಲ್ ಬ್ರೋ ಪನ್ನೊಂದುಲ್ಲೆ ಶಾಲಿನಿ ಸಿಸ್ ಅನ್ನು ಮಾರೆ ಕಣ್ಣು ತೋಜ್ ಅಜ್ಜಿ ತೆಜ್ಜಿ ಅವಡಂದು ಇಜ್ಜಿ ಅನಿಲ್ ಅಣ್ಣ ಅಜ್ಜಿ ನಾನು ಎಲ್ಲಂಜಿರ ಅಜ್ಜಿ ಹ್ಯಾಪಿನ ಅಡಿತ್ತೆ ಅಜ್ಜಿ ಅವಡಂದು ಇಜ್ಜಿ ಅಜ್ಜಿ ಅವಡ್ದು ಮೇಲಿಲಿ ಜೋಕ್ಲಿಲ್ಲ ಕಣ್ಣದ ಪ್ರಾಬ್ಲಮ್ ಉಂಡಿತ್ತೆ ಕನ್ನಡ ಕಡೆ ಉಪ್ಪೇರಿ ಇಲ್ಲಿ ಜೋಕುಲ್ಲ ಇದೆ ಕಣ್ಣದ ಮಸ್ತ್ ಪ್ರಾಬ್ಲಮ್ ಮತ್ತೆ ಮೊಬೈಲ್ ಒತ್ತಕ್ಕ ಟಿಫಿನ್ ಆಯ್ತಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ ಟಿಫಿನ್ ಆಗಿದೆಯಾ ಇವರೇ ನೀವು ಎಂತ ಟಿಫಿನ್ ಮಾಡಿದ್ರಿ ನಮ್ದಾಗಿದೆ ನೋಡಿ ಕನೆಕ್ಟ್ ಆಗೋದಾದ್ರೆ ಆಗಿ ಇಲ್ಲಿ ಅರ್ಪಿತಾ ಶೆಟ್ಟಿ ಪೋಯರಾ ಅರ್ಪಿತಾ ಶೆಟ್ಟಿ ಅವರು ಇದ್ದೀರಾ ಕಮೆಂಟ್ ಹಾಕಿ ಒಂದು ಅರ್ಪಿತಾ ಅವರೇ ಅಪೇಕ್ಷವ ಯಾರು ಅರ್ಪಿತಾ ಅಪೇಕ್ಷವ ಎಂತ ಗೊತ್ತಿಲ್ಲ ನನಗೆ ಅರ್ಪಿತಾ ಶೆಟ್ಟಿ ಇದ್ದೀರಾ ಹೀರೋ ಆಂದಿದ್ದು ಬುಡ್ಲೆ ಜಪ್ಪು ಡಚ್ಚಿ ಅತ್ತೆ ಅಂದು ಆಂದಿದ್ದು ಬುಡ್ಡ ಏನು ಮೆಸೇಜ್ பண்ண ಬರ್ಚೆ ಇದ್ದೇನೆ ಅಕ್ಕ ಹೌದಾ ಕಮೆಂಟ್ ಮಾಡಿ ಏನಾದರೂ ಮಾತಾಡಿ ಅರ್ಪಿತಾ ಶೆಟ್ಟಿ ಅವರೇ ನೀವು ಒಂದು ಚಾನಲ್ಗೆ ಒಂದು ಶಾರ್ಟ್ ಹಾಕಿ ರೀಲ್ಸ್ ಹಾಕಿ ಬಿಡಿ ಮತ್ತು ನಿಮಗೆ ಕೂಡ ಸಬ್ ಮಾಡ್ತಾರೆ ಎಲ್ಲರೂ ಕೂಡ ಆಯಿತಾ ಹಾಂ ಅನಿಲ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಅರ್ಪಿತಾ ಪುದರ್ ಶೋಕ್ ಉಂಡು ಮಸ್ತ್ ಲಾಯ್ಕ್ ಉಂಡು ಅರ್ಪಿತಾ ಶೆಟ್ಟಿ ಹೆಸರು ತುಂಬ ಚೆಂದ ಉಂಟು ಅರ್ಪಿತಾ ಚಾ ಪರಿಹಾರ ಪಂದ ಕೀರೊಂದುಲ್ಲೇರು ನಮ್ಮ ಅನಿಲ್ ಸುವರ್ಣ ಪರಂದಿನ ಕುಲ್ಲ ಪರ್ಬೇರು ಚಾ ಅದೇ ಅನಿಲ್ ಸುವರ್ಣಗೆ ಎನ್ನಾಗ ನಾನು ದೋಸೆ ತಿಂದೆಯಾ ನಂದು ಕೂಡ ದೋಸೆ ನನಗೆ ಕೂಡ ಇವತ್ತು ದೋಸೆ ನಮ್ಮ ಸಿಂಪಲ್ ಬಾಯ್ ಪೋಯರತೆ ದಾದಾ ತಿಂಡಿ ಶಾಲಿನಿ ಸಿಸ್ಪಂದ್ಗೆ ಏನೋದಿಲ್ಲ ಅನಿಲ್ ಸುವರ್ಣ ಅರೆ ಬಜಿಲ್ಗೆ ಹಾರ್ಲಿಕ್ಸ್ ಕುಡಿದರೆ ಹಾಟ್ ಆಗುತ್ತಾರಾ ಓಕೆ ಬಾರ್ಮಿಟ ಕುಡಿದ್ರೆ ಬಾಕ್ಸರ್ ನಮ್ಮ ಟೀ ಎಲ್ಲಿದೆ ತುಳುನಾಡ ಟೀ ಎಲ್ಲಿದೆ ತಾಕತ್ತು ಬಲೆ ಚಾಪರ್ಕ ಮಾತೆಲ್ಲ ಅನಿಲ್ ಅಣ್ಣನ ಲೈವ್ಗೆ ಹೋಗಿ ಎಲ್ಲರೂ ಚಾ ಕುಡಿಯುವ ಬನ್ನಿ ನಾಳೆ ಯಾವಾಗವ ಲೈವ್ ಎಲ್ಲೈತೆ 10 ನಿಮಿಷ ಒಂಜಿ ಕಮೆಂಟ್ ಪಾಡ್ಲೆ ಸರಿ 10 ನಿಮಿಷ ಒಂಜಿ ಕಮೆಂಟ್ ಪಾಡುವೆ ಓಕೆ ನಿದ್ರೆ ಬತ್ತನ ಏರ್ ಕಮೆಂಟ್ ಪಾಡು ನಿದ್ರೆ ಬತ್ತನ ಆನ್ ಉಪ್ಪುಡವೆ ದೀದುಪ್ಪೆ ಆನ್ ಅರ್ಪಿತಾ ಎಂಕ್ ಗಿಫ್ಟ್ ಕೊರ್ಲೆ ಗಿಫ್ಟ್ ಅರ್ಪಿತಾ ಈರು ಮಗಳೇ ಬರ ಗಿಫ್ಟ್ ಕೊರ್ಬಿಡ ಕೊರ್ಲೆ ಇಜಿನ ಈರೊಂಜಿದ ಶಾರ್ಟ್ ಮೀನ್ ಇದೆ ರೀಲ್ಸ್ ಮೀನ್ ಪಡೊಂದು ಬಲೆ ಅಕುಲಿರೆ ರಿಟರ್ನ್ ಮಲ್ಪೇರು ಬಕ್ಕ ನಮ್ಮ ಭವಿಷ್ಯ ಕಾಪುಂಡವು ಎಂಕ್ ಬಜಿಲ್ ಕಾಂದ ಪೋವ ಪನೊಂದುಲ್ಲೇರು ಇನ್ಸ್ಪೈರಿಂಗ್ ಸಿಸ್ಸಂಗ್ ಅನಿಲಣ್ಣ ಬಜಿಲ್ಗೆ ಕಾಂದ ಪೋವ ನಿಮ್ಮ ವಾಯ್ಸ್ ಸೂಪರ್ ರೀ ಹೌದಾ ಥ್ಯಾಂಕ್ ಯು ನಾನು ಅಲ್ಲ ಸೂಪರ್ ಅಲ್ಲ ನಾನು ಜೋರು ಕೂಡ ಮಾತಾಡ್ತೇನೆ ಮಾತ್ರ ಯಾರು ನಿಲ್ಲಲ್ಲ ಇರ್ದಾದ ಬಾಂಬೆ ಇತ್ತರ ಸಿಸ್ ಅಂದ ಕಾಂದ ಪೋಪುರ ಬಾಂಬೆ ದಕ್ಕಲು ಗುಜರಾತ್ ದಕ್ಕಲು ಮಲ್ಪುಣ ಅಂತೆ ಎಂಕ್ಲ ಯಾನ ಮಲ್ಪೆ ಕಾಂದ ಪೋಪುರ ಯಾನ್ ಕಲ್ದಿನೇ ಗುಜರಾತ್ ಪೋದು ಕಾಂದ ಪೋವ ಮಲ್ಪೆರೆ ನಿದ್ರೆ ಬತ್ತಿಂದ ಮಲ್ಲೆಜ್ಜಿ ಮೋಸ ಮಾತ್ರ ಇಜ್ಜಿ ಪಂದು ಜೆಪ್ಪುಲೆ ಇಜ್ಜಿ ಮೋಸ ಇಲ್ಲ ಆಳ ನಿದ್ರೆ ಬತ್ತಿನ ಜೆಪ್ಪುನತೆ ಅನ್ನ ಮೋಸ ಇಲ್ಲ ನಮ್ದೆಲ್ಲ ನಾನು ಕೋಡಲೆ ಎಂಕುಳದೆ ಕಾಲು ಕಮ್ಮಿ 16 ಗಂಟೆ ಬಿಟ್ಟು ಒಂದು ಮಲ್ತ ಇರೀಗ ಮೆಸೇಜ್ ಪಾಡಿ ಎಂಕ್ ಬಕ್ಕದಾದ ಒಂದು ಬಕ್ಕ ಎಂದ ಮೊಬೈಲ್ ಬತ್ತಿರ್ನೆ ಇಜ್ಜಿ ಬಕ್ಕ ತಿಗಲಿಡ್ ಮೊಬೈಲ್ ಇಜ್ಜೆತ್ತಿ ನಡಿ ಬಕ್ಕ ಒಂತೆ ಬರ್ತಾರೆ ಎಚ್ಚರಿಕೆ ಬಕ್ಕ ಮೊಬೈಲ್ ಬಂದ್ ಮಲ್ತದೆ ಇದು ಹೊಡಿಯಬೇಕ ಮಾತೆಲ್ಲ ಮಲ್ಪೇರು ಇನ್ಸ್ಪೈರಿಂಗ್ ವರ್ಡ್ ತೆಲ್ಪೇರು ಶಾಲಿನಿ ಸಿಸ್ನ ವಾಯ್ಸ್ಲ ಶೋಕೊಂಡು ಇತ್ತೆ ಎಲ್ಲ ಅನಿಲಣ್ಣನ ವಾಯ್ಸ್ ಕೇಂದ್ರಂಡು ಜಗ್ಗಣ್ಣನ ವಾಯ್ಸ್ಲ ಶೋಕೊಂಡು ಜಗ್ಗಣ್ಣನ ಮುರಳಿ ಪುರ ಎಂಗಳು ಗೂಗಲ್ ಪುರ ಸರ್ಚ್ ಮಲ್ದ ಜಗ್ಗಣ್ಣೆ ಮ್ಯೂಟ್ ಲೈವ್ ಮಲ್ತದ ಜಗ್ಗಣ್ಣೆ ಇಜ್ಜಿರು ಜಗ್ಗಣ್ಣ ಸರ್ಚ್ ಮಲ್ತ ಲಾಸ್ಟ್ ಗೂಗಲ್ ಜೈದನು ಜಗ್ಗಣ್ಣೆ ಬಕ್ಕ ಲಾಸ್ಟ್ ಒಂಜಿ ಮರತ ಬರಿಟಿತ್ತೇರು ಬತ್ತೇರು ಬಕ್ಕ ಮಾತೆಲ್ಲ ಮನ್ಪೇರು ಬಟ್ ಕಾಂದಾ ಪೋವ ಪನ್ಪಿನಿ ಬಾಂಬೆ ಅತ್ತೆ ಅಂದು ಕಾಂದಾ ಪೋವ ಬಾಂಬೆ ದಕುಲು ಮಲ್ಪುನತ್ತೆ ಅಂದ ಅನಿಲನ್ನ ಕಾಂದಾ ಪೋವ ಬಾಂಬೆ ದಕುಲು ಮಲ್ಪುನು ಅವೇ ಆರು ಚೋಚ ಬೊಲ್ಪು ಮುಟ ಲೈವ್ ಇತ್ತುಂಡು ಅಂದೆ ಬೊಲ್ಪು ಮುಟ ಲೈವ್ ಇತ್ತುಂಡಾ
ಟೀಚರಾ? ಓ ಅಂಚನೆ ಅನಿಲ್ ಬ್ರೋ. ಅಂದು ಶಾಲಿನಿ ಸಿಸ್ ಅಂಚನೆ ಪಲ್ಲತ್ತೆ ಒಂದು ಮೆಸೇಜ್ ಮಾಡಲೆ ಬೊಲ್ಪುಂಡ ಲೈವ್ ಮಲ್ದರ ಏತು ದಿಕ್ಕು ನೀ ಏತು ವಾಚವಾರ ತಿಕ್ಕುಂಡು ಪೂಜಾ ಎಡಿಟಿಂಗ್ ಅವ್ರು ಬಂದರು. ಹಾಯ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಪೂಜಾ ಅವರೇ, ಹೇಗಿದ್ದೀರಾ? ಕಾಫಿ ಆಯಿತಾ, ಚಹಾ ಆಯಿತಾ, ತಿಂಡಿ ಆಯಿತಾ, ಮತ್ತು ಏನು ತಿಂದ್ರಿ, ಏನು ಕುಡಿದ್ರಿ ಅಂತ ಹೇಳಿ ಆಯಿತಾ? ವೆಲ್ಕಮ್ ಟು ಮೈ ಲೈವ್. ಬ್ಲೂ ಕೊಡಿ, ಚಾನಲ್ ಉಂಟಾ? ಓಕೆ ಓಕೆ. ಓಕೆ ಬಾಯ್ ಅಂತ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್ ಆಯುಬ್ ಅವರೇ, ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಕನೆಕ್ಟ್ ಆಗೋದು ಅದರಲ್ಲಿ ಇದ್ದಾರೆ, ಕನೆಕ್ಟ್ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆಯುಬ್ ಅವರೇ. ಕುಡ್ಲದ ಬಿರುವಾಸ್ ನಮಸ್ತೆ ಎಂದು ಪನೊಂದುಲ್ಲೇರು ಎಂಚ ಉಲ್ಲಾರು ಹುಷಾರುಲ್ಲೇ ಈರೆಂಚೋಲ್ಲಾರು ಚಾ ಅಂಡೆ ತಿಂಡಿ ಅಂಡೆ ಕಾಫಿ ಅಂಡೆ ದಾದ ಪರಿಯಾರ ದಾದ ತಿನ್ಯಾರ ಪಲ್ಲೆ ಯಾನು ಬೊಲ್ಪುಗು ಕಮೆಂಟ್ ಪಾಡ್ದೆ ಲೈಕ್ 34 ಆತೀನಿ ಬ್ರೋ ಅಂದೆ ಯಾನ್ ತೂತುಜಿ ಯಾನ್ ಕಾಂಡೆ ಹೆಂಗೆ ಲಕ್ಕದು ಹೆಂಗೆ ಬೇಲೆದನೆ ಆಪುಂಡು ಕಾಂಡೆ ತೂತುಜಿ ಒಂಜಿ ಖಾಲಿ ಒಂಜಿ ಶಾರ್ಟ್ ಪಾಡ್ದು ಬಿಡ್ತೆ ದೇವೇರ್ನ ಅವ್ರು ಅಡ್ಡಿಕೆ ಪೋತುನು ಒಂಜಿ ದೇವೇರ್ನ ಶಾರ್ಟ್ ಪಾಡ್ದು ಲಕ್ಕಿನಿ ನಾವು ಅಡ್ಡಿಕೆ ಪೋತುನು ಬಕ್ಕ ತೂನಾಗ. ಪೂಜಾ ಪಿನ್ ಮಾಡಿ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಓಕೆ ಓಕೆ, ಪಿನ್ ಮಾಡ್ತೇನೆ. ಆಲ್ ಆಫ್ ಸಪೋರ್ಟ್ ಮೈ ಚಾನಲ್. ಎಲ್ಲರೂ ಪೂಜಾ ಸಿಸ್ಗೆ ಕನೆಕ್ಟ್ ಆಗಿ ಹಾಯ್ ಸುರತ್ಕಲ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಲಕ್ಕಿ ಅರುಣ್ ಅವರು ಈ ಹಿಮಾಲಯ ಪೋದು ಅವಳೆ ಕುಲ್ದಿನ ಮಾರ್ರೆ ಸ್ಪತ್ತಜ್ಜಿ. ಪೂಜಾ ಅವರೇ ಗಿಫ್ಟ್ ರಿಟರ್ನ್ ಮಾಡಿ ಅಂತ ಆಯುಬ್ ಅವರು ಹೇಳ್ತಾ ಇದ್ದಾರೆ. ಆಯುಬ್ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ ಪೂಜಾ ಅವರೇ, ಅವರಿಗೆ ರಿಟರ್ನ್ ಮಾಡಿ ಆಯ್ತಾ? ಇಲ್ಲಿ ಗಿಫ್ಟ್ ಕೊಟ್ಟು ಅವ್ರು ರಿಟರ್ನ್ ಮಾಡಿ ಹೋಗ್ಬೇಕು ಎಲ್ಲರೂ ಕೂಡ. ಕುಡ್ಲ ಪೂರ ಆಂಡ್ ಪನೊಂದುಲ್ಲೇರು ಕುಡ್ಲ ಬಿರುವಾಜಿರಿಗೆ ಒಂದುಂಡೆ ಚಾನಲ್ ಉಂಡೆ ಅನಿಲ್ ಬ್ರೋ ಎನ್ನ ವಿಡಿಯೋ ತುಲೆ ಇನ್ಸ್ಪೈರಿಂಗ್ ಪನೊಂದುಲ್ಲೇರು ಅನಿಲ್ ಬ್ರೋ ವಿಡಿಯೋ ತುಲೆವೇ. ಲಕ್ಕಿ ಬ್ರೋ ಎಬ್ರಿ ಮುಟ್ಟಿಯಾರ 6 ಲಕ್ಕಿ ಬ್ರೋ ಓಲೇರು ಉಲ್ಲೇರಾ? ಯಾರೆಲ್ಲ ಕನೆಕ್ಟ್ ಆಗಿಲ್ಲ ನನಗೆ ಕನೆಕ್ಟ್ ಆಗಿ ಅಂತ ಪೂಜಾ ಅವರು ಹೇಳ್ತಾ ಇದ್ದಾರೆ. ನೋಡಿ ಆಯುಬ್ ಅವರು ನಿಮಗೆ ಕನೆಕ್ಟ್ ಆಗಿದ್ದಾರೆ, ಅವರಿಗೆ ರಿಟರ್ನ್ ಮಾಡಿ. ಅನಿಲ್ ಅಣ್ಣ ಅಂತ ಹೇಳ್ತಾ ಇದ್ದಾರೆ ಜಗ್ಗಣ್ಣ. ಆಯುಬ್ ರಿಟರ್ನ್ ಡನ್ ಅಂತ ಹೇಳ್ತಾ ಇದ್ದಾರೆ. ಎನ್ನ ಮಾರ್ನಿಂಗ್ ರಡ್ಡು ಬಟ್ಟಲು ಮನಸ್ಸು ಪೋತುಂಡು ದಾನೆ ಒಡೆ ಪೋತೀನಿ ಕಾರ್ ಬತ್ತನ ರಡ್ಡು ಬಟ್ಟಲು ಮನಸ್ಸಿಗೆ. ಆಯುಬ್ ರಿಟರ್ನ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪೂಜಾ ಅವರೇ. ನೋಡಿ ಆಯುಬ್ ಅವರೇ ನಿಮಗೆ ರಿಟರ್ನ್ ಕೊಟ್ಟಿದ್ದಾರೆ ಅಂತೆ. ಅನಿಲ್ ಅಣ್ಣ ನಮಸ್ತೆ ಅಂತ ಹೇಳ್ತಾರೆ. ಕುಡ್ಲ ಬಿರುವಾದರೆ ಇರೆಗ್ ಚಾನಲ್ ಉಂಡೆ. ಪೂಜಾ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಅವು ಏರು ಸುರತ್ಕಲ್ ಯಾನು ದಾಯೆ ಏನಲ್ಲ ಲೆಪ್ಪುನಿ ಅರುಣ್ ಸರ್ ಸುರತ್ಕಲ್ ಲೆಪ್ಪುನೆ. ನಾನು ಪವರ್ ಸ್ಟಾರ್ ಲಾಗ್ಸ್ ಅವ್ರು ಬಂದು ಯಾರು ನಮ್ಮ ಚಾನಲ್ ಕನೆಕ್ಟ್ ಆಗಿ ಇಲ್ಲ ಅಂದರೆ ಕನೆಕ್ಟ್ ಆಗಿ ನಿಮ್ಮ ಚಾನಲ್ ಮೇಲೆ ಆನೆ ಸಾರಿನ ನಾನು ಕೂಡ ಕನೆಕ್ಟ್ ಆಗ್ತೀನಿ. ದೇವರ ಇದು ಯಾರಪ್ಪ ನಮ್ಮ ಪವರ್ ಸ್ಟಾರಾ? ಓಕೆ ಎಲ್ಲರೂ ಕನೆಕ್ಟ್ ಆಗಿ ಆಯ್ತಾ ಪವರ್ ಸ್ಟಾರ್ಗೆ. ಯಾನ ಸುರತ್ಕಲ್ ಅಂದೆ ಕುಳ್ಳದಾರೆ ಚಾನಲ್ ಉಂಡೆ ಕುಡ್ಲ ಬಿರುವಾಸು ಬಿದೊಡೊಂದುಲ್ಲೆ ಅನಿಲನ್ನ ಒಡೆ ಪಿದಡು ರಡ್ಡು ಬಟ್ಟಲು ಒನಸ್ಕೊಂಡ್ರೆನಾ ರಡ್ಡು ಬಟ್ಟಲು ಒನಸು ಒಡೆ ಪೋಡು ಮಲ್ಲೆ ಯಾರು ನೋಡಿ ಇವರು ಪವರ್ ಸ್ಟಾರ್ಗೆ ಕನೆಕ್ಟ್ ಆಗಿ ಆಯ್ತಾ ಎಲ್ಲರೂ ಕೂಡ. ಹಾಯ್ ಪೂಜಾ ಅಂತ ಹೇಳ್ತಾ ಇದ್ದಾರೆ. ಪೂಜಾ ಅವರಿಗೆ ಹಾಯ್ ಅಂತ ಹೇಳ್ತಾ ಇದ್ದಾರೆ ಪವರ್ ಸ್ಟಾರ್. ಲಕ್ಕಿ ಬ್ರೋ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅನಿಲ್ ಸುವರ್ಣ. ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ನೋಡಿ ಎಲ್ಲರೂ ಪೂಜಾ ಎಡಿಟಿಂಗ್ ಅವರಿಗೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ. ಹಾಯ್ ಪವರ್ ಅಂತ ಹೇಳ್ತಾ ಇದ್ದಾರೆ. ಕುಡ್ಲ ಈರು ಸುರತ್ಕಲ ಅಲ್ಪನೆ ಇಲ್ಲಾಡು ಒಲ್ಪ ಬಂಡ್ರೆ ಇಜ್ಜಿಯೇ ಕುಡ್ಲದಾರೆ ಕುಡ್ಲ ಬಿರುವಾಸ್ ಸುರತ್ಕಲ್ಲು ಒಲ್ಪ ಅಂತ ಬಂಡ್ರೆ ಇಜ್ಜಿ ಖಾಲಿ ಸುರತ್ಕಲ್ ಮಾತ್ರ ಪಂಡ್ರೆಗೆ ವೈಟ್ ಇಜ್ಜಿಗೆ ಪರ್ಮಿಷನ್ ಇಜ್ಜಿಗೆ. ಮಂಗ್ಲಿ ನರೇಂದ್ರ ಹಾಯ್ ಅಕ್ಕ ಶುಭೋದಯ ಲೈಕ್ 13 ಅಂತ ಹೇಳ್ತೇವೆ. ಥ್ಯಾಂಕ್ ಯು ನಾಗೇಂದ್ರ ಅವರೇ. ಥ್ಯಾಂಕ್ ಯು ಸೋ ಮಚ್ ನಾಗೇಂದ್ರ ಅವರೇ. ವೆಲ್ಕಮ್ ಟು ಮೈ ಲೈವ್. ಆಂಡ್ ಏನಿ ಇದಕ್ಕೆ ಚಾನಲ್ ಉಂಡೆ ಇದು ಸಪೋರ್ಟ್ ಮಾಡಲಿ. ಓಕೆ ಪೂಜಾ ಸಿಸ್ CVGHBNHFDF ಅದು ಮೆಸೇಜ್ ಬೇಡ ಆಯಿತಾ ಪೂಜಾ ಸಿಸ್, ಹಾಗೆ ಹಾಕಬೇಡಿ ಮೆಸೇಜ್. ಸೂಪರ್ ನೈಸ್ ಅಂತ ಹಾಕಿ. ಅನಿಲನ್ನ ನಾನು ಒಟ್ಟಿಗೆ ಟೀಚರ್ಗೆ ಗುಲಾಬಿ ಕೊಟ್ಟು ಬರ್ತೀವಿ. ಎಂಥ ಗುಲಾಬಿ ಕೊಡೋದು ಮಾರಾಯ ಅರುಣಣ್ಣ, ಎಂಥ ಗುಲಾಬಿ ಕೊಟ್ಟು ಟೀಚರ್ ಇಲ್ಲ ಅಲ್ಲಿ ಶಾಲೆಯಲ್ಲಿ. ಟೀಚರ್ ಹೋಗಿದ್ದಾರೆ ಮನೆಗೆ. ಎಲ್ಲ ಏತು ಪೊರ್ತು ಲೈವ್ ಬರ್ಪಿನ್ ಮಾರ್ರೆ ಎಲ್ಲ ಯಾನು ಹೆಣ್ಮಕ್ಕಳಿ ತಂಚಿ ಬರ್ಪೆ ಬಕ್ಕ ಬೈಗೇಡು ಉಂಡಿ 5 ಗಂಟೆಗುಂಡು 5 ಗಂಟೆ ಚೂರು 5 ಪತ್ತೆ ತಂಚಿ ಟಿಫಿನ್ ಆಯ್ತಾ ಅಕ್ಕ ಅಂತ ದೋಸೆ ಮಾಡಿ ಅಂತ ದೋಸೆಯಾ ಟಿಫಿನ್ ಆಯ್ತಾ? ಓಕೆ ದೋಸೆ. ನಿಮ್ಮದು ಭಾಷೆ ನನಗೆ ಸ್ವಲ್ಪ ಓದಲಿಕ್ಕೆ ಬರ್ತದೆ ಆಯಿತಾ, ಸ್ವಲ್ಪ ಅಷ್ಟೇ.
ನಾನಿಜಿ ಕನೆಕ್ಟ್ ಆಗ್ತೀನಿ. ನಾನಿಜಿ ಕನೆಕ್ಟ್ ಆಗಿ ಅವರು ಅವರಿಗೆ ಕನೆಕ್ಟ್ ಆಗಿ ಅವ್ರು ಕನೆಕ್ಟ್ ಆಗ್ತಾರಂತೆ. ಇಲ್ಲ ಪವರ್ ನಿಮ್ಮದು ಅಂತ ಹೇಳ್ತಾ ಇದ್ದಾರೆ, ಸಪೋರ್ಟಿಂಗಲ್ಲಿದ್ದಾರೆ. ಪೂಜೆ ಎಡಿಟಿಂಗ್ ಅವರೇ ಎಚ್ ಜಿ 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 ಅದು ಮೆಸೇಜ್ ಬೇಡ ಆಯಿತಾ, ಕಮೆಂಟ್ ಬೇಡ. ಅದು ನೀವು ಲೈಕ್ ಹಾಗೆಲ್ಲ ಹಾಕಿ, ಯಾವುದು ಸೂಪರ್ ನೈಸ್ ಹಾಕಿ, ಅದು ಬೇಡ. ಆಲ್ಫಾಬೆಟ್ ಬೇಡ. ಸುರತ್ಕಲ್ ರೋಡು ನಾನೇ ಜಂಗಲ ಸುರತ್ಕಲ್ ರೋಡ್ ಅತ್ತು. ಸುರತ್ಕಲ್ ಮಸ್ತ್ ಊರುಂಡತೆ ಐಟ್ ಒಂಜಿ ಊರು ಆರು ಪೋಯರ ಬಿರುವ ಪೋಯರ ಎನ್ನ ಹಿಮಾಲಯ ಅಂದು ಗೊತ್ತುಂಡು, ಅಪರೂಪಕ್ಕೆ ಬರ್ಪಿನತೆ. ಸಂಗೀತ ಅಕ್ಕ ಎಂತ ಮಾತಾಡುತ್ತೀರಿ ಮಾರ್ಯಾರೆ, ಅದು ಪವರ್ ಸ್ಟಾರ್. ನಮ್ಮದು ತುಳು ಮಾತಾಡ್ತೇನೆ, ನಾನು ಕನ್ನಡ ಮಾತಾಡ್ತೇನೆ. ಪವರ್ ಸ್ಟಾರ್ ಆಯಿತಾ. ಮತ್ತೆ ಆಯುಬ್ ಖಾನ್, ಪೂಜಾ ಯುವರ್ ವಿಡಿಯೋ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹೌದಾ ಪೂಜಾ ಅವರೇ, ನೀವು ನನಗೆ ಕನೆಕ್ಟ್ ಆಗಲಿಲ್ಲಲ್ಲ, ನನಗೆ ಕನೆಕ್ಟ್ ಆಗಿ ಆಯಿತಾ. ವೀಡಿಯೋಗೆ ಕಮೆಂಟ್ ಹಾಕಿ ಬಿಡಿ ಆಯಿತಾ, ನಾನು ಸಹ ನೋಡ್ತೇನೆ ನಿಮ್ಮದು ವಿಡಿಯೋ. ಪೂಜಾಗ ದಾಯಿ ಅಂಚ ಪನ್ನೆ ಅಂದಿಯೇ ಪೂಜಾಗ ಕೇನು ಪನ್ನೆ ಕೇನುಜಿಯೇ. ಪೂಜಾ ಸಿಸ್ ಎಲ್ಲಿದ್ದೀರಾ ಪೂಜಾ ಸಿಸ್? ಜಡ್ ಎಚ್ ವೈ ಹಾಕಬೇಡಿ ಪೂಜಾ ಸಿಸ್, ನೈಸ್ ಸೂಪರ್ ಅಂತ ಹಾಕಿ ಪೂಜಾ ಸಿಸ್. ಹೇಳು ಜಗ್ಗು ಅವರೇ, ಯಾಕೆ ಕೋಪ? ಅಯ್ಯೋ ದೇವಾ, ನಾನು ಇಷ್ಟು ಹೇಳಿದ್ದು ಕೇಳಿಲ್ವಾ ಪೂಜಾ ಸಿಸ್? ಯಾಕೆ ಕೋಪ ಪಲ್ಲೆ? ಓ ಜಗ್ಗಣ್ಣ, ಪೂಜಾ ಸಿಸ್ರೆ ಯಾಕೆ ಕೋಪ? ಓಕೆ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಬೇಜಾರು ಮಾಡಬೇಡಿ ಪೂಜಾ ಸಿಸ್, ನಾವು ಹೇಳುದ್ದಾಯ್ತಾ. ಸಪೋರ್ಟ್ ಮಾಡ್ತೇವೆ, ಖಂಡಿತ ಸಪೋರ್ಟ್ ಮಾಡ್ತೇವೆ ಪೂಜಾ ಸಿಸ್ ಆಯಿತಾ. ಇನಿ ಸಿಂಗಿಂಗ್ ಲೈವ್ ಉಂಡು ತೂಲೆ ನೈಟ್ ವರ್ಮಾಂಟೆ ಓಲಿಯೇ ಓಲ್ ತೋಡು ಓ ಚಾನಲ್ ಬರ್ಪುಂಡು. ಪೂಜಾ ಅಂಚ ಪಾಡ್ದಲ್ಲ ಬ್ಲೂ ದೆಪ್ಪುಲೆ ಅಂದಂದು ಯಾನಿತ ಪಂಡ್ಯಾರಿ ಇತ್ತ ಅರ್ಥಾಣ್ತೋ ಜೋಡಿಯೇ ಕುಡೋರ ಪಾಡ್ನ ಪನ್ ಪ್ಯಾನ್. ಪೂಜಾ ಅಂಚ ಪಾಡ್ನ ಬ್ಲೂ ದೆಪ್ಪುಲೆ. ಓಕೆ ಅಣ್ಣ, ಅವೇ ಅಣ್ಣ ಎಕ್ಕಡಿಂಚ ಪನೊಂದುಲ್ಲೆ ಪಾಡೊಚ್ಚಿಂದು ಸೂಪರ್ ಲೈವ್ ಪನೊಂದುಲ್ಲೆ. ಥ್ಯಾಂಕ್ ಯು. ಓಕೆ ಹಾಗೆ ಹಾಕಿ ಆಯ್ತಾ ಮೆಸೇಜ್. ಪೂಜಾ ಸಿಸ್ ಹೀಗೆ ಮೆಸೇಜ್ ಹಾಕಿಬೇಕಾದ್ರೆ ಸೂಪರ್ ನೈಸ್ ಹಾಗೆ ಹಾಕಿ ಆಯ್ತಾ. TV9 ಬರ್ಪುಡು. ಓಕೆ TV9 ತೂಪಾವೆ. TV9 ಐಟ್ ನ್ಯೂಸ್ ಸತಿ ಸೂಪರ್ ಲೈವ್ ಅಂತ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಪೂಜಾ ಅವರೆಲ್ಲ ಅಕ್ಕಿ ಅರುಣ್ ಇದ್ದಾರೆ, ಅವರಿಗೆ ಕೂಡ ಸಪೋರ್ಟ್ ಮಾಡಿ ಆಯಿತಾ. ಇಲ್ಲಿ ಅನಿಲ್ ಅಣ್ಣ ಇದ್ದಾರೆ, ಅವರಿಗೆ ಕೂಡ ಸಪೋರ್ಟ್ ಮಾಡಿ. ಪೂಜಾ ಅರ್ಪಿತಾ ಹೋದ್ರಾ? ಅರ್ಪಿತಾ ಶೆಟ್ಟಿ ಹೋದ್ರಾ? ಅರ್ಪಿತಾ ಸೀಸ್ ಇದ್ದೀರಾ? ಆಯ್ಪನ್ ಜಗ್ಗು ಅವರೇ ಗಿಫ್ಟ್ ರಿಟರ್ನ್ ಮಾಡಿ ಅಂತ ಹೇಳ್ತಾರೆ. ಜಗ್ಗು ಅಣ್ಣ ನಾಳೆ ರಿಟರ್ನ್ ಮಾಡ್ತಾರೆ ಆಯ್ತಾ. ಆಯುಬ್ ಖಾನ್ ಅವರೇ, ಅವರು ನಾಳೆ ರಿಟರ್ನ್ ಮಾಡ್ತಾರೆ. ನೀವು ಅವರ ವಿಡಿಯೋ ಫುಲ್ ನೋಡ್ಬೇಕಾಯ್ತಾ. ಆಯುಬ್ ಖಾನ್ ವಿಡಿಯೋ ಫುಲ್ಲು ನೋಡಿ. ನಾನು ಎಲ್ಲರಿಗೂ ಸಪೋರ್ಟ್ ಬಂದೆ, ನನಗೆ ಸಪೋರ್ಟ್ ಯಾರು ಮಾಡ್ತೀರಾ? ಯಾಂಗ ಸುರತ್ಕಲ್ ಅಂದೇ ಕುಡ್ಲದಾರೆ ಕುಡ್ಲ ಬೀರುವ ಸೀರ್ಲ ಸುರತ್ಕಲ್ ಪುದರ್ದಾದೆ ಪಲ್ಲೆ ಇರ್ನಾ ಅಂದ. ಅರ್ಪಿತಾ ಸಿಸ್ ಕಾಲೇಜಿಗೆ ಹೋದ್ರು. ಹೌದಾ ಅನಿಲ್ ಬ್ರೋ, ನಿಮ್ಮ ಹತ್ರ ಹೇಳಿ ಹೋದ್ರಾ? ಅರ್ಪಿತಾ ಸಿಸ್ ಗುರ್ತೊಂಡೆ. ಅರ್ಪಿತಾ ಸಿಸ್ನ ಎಂಕಲ ಚಾನಲ್ ಉಂಡು ಅಂದೆ ಬಕ ಪನೋಡತೆ ನೀ ಅನಿಲ್ ಸುವರ್ಣ ಮೇರೆಗೂ ಕುಡ್ಲಗ ಬಿರುವಾಜು ಚಾನಲ್ ಉಂಡಿಗೆ ತೂದು ಬಲೆ ಪೋಲೆ ಅರಿಲ್ಲ ಚಾನಲ್ ಉಂಡಿಗೆ ಕುಡ್ಲ ಬ್ಲೂ ಕೊರ್ಲೆ. ಓಕೆ ಕೊರಿಯ ಎಕಡಿಂಚಕ್ಕೆ ಏನೊಂದುಲ್ಲೆ ಕುಡ್ಲದಾಡ ಚಾನಲ್ ಉಂಡೆ ಅದಾಲ ಬಂಜರ್ ಗುಲಾಬಿ ಟೀಚರ್ ದೂರ ಪೋಯ್ರು ಬಕ್ಕ ಅಂದ್ ಈ ದಿನೋಲ ಟೀಚರ್ ಗುಲಾಬಿ ಕೊಂಡ ಟೀಚರ್ಗಳ ಬೆಚ್ಚದು ಪೋಯಿನ್ ಟೀಚರ್. ಹೌದು ಕುಡ್ಲ ಚಾನಲ್ ಉಂಡು ಅಂದ್ ಪಂಡೇರಿತ್ತ ಇತ್ತೆ ಬನ್ಯಾರು ಕುಡ್ಲ ಚಾನಲ್ ಉಂಡು ದಾದೆ ಕೊರೋಡು ಬ್ಲೂ ಕೊರಿಯಾ ಗಿಫ್ಟ್ ಕೊರ್ಲೆ ಪೂರ ಅಂದ್ ಬ್ಲೂ ಕೊರಿಯಾ ಗಿಫ್ಟ್ ಕೊರೋಡವೆ ಮಾತೆರ್ಲ ಇರೆಗ್ಲ ಮಾತೆರ್ಲ ಗಿಫ್ಟ್ ಕೊರ್ಪೇರು ಈ ರಿಟರ್ನ್ ಮಲ್ಪೋಡು. ಮಾಮಿ ಕಾಂಡೆನೆ ಬೈದೇರು ದಾನಿಗೆ ದಾಲ ಸ್ಪೆಷಲ್ ಉಂಡುಗೆನಾ. ಅಯ್ಯೋ ಮಾಮಿ ಏತು ದಿನ ಕಾಂಡೆನೆ ಬರ್ಪೀನು ಮಾಮಿ ಕಾಣೆ ಎನ್ಮಾಂಟೆ ಬರ್ಪುಂಡು ಮಾಮಿನ ಮರ್ಮೈನ ಪತ್ತ ಜರುವತನ ಖಾಲಿ ಇತ್ತೆ ಬರ್ತೀನದ
ಇಂದೇ ಎಂಕಲ ಮೂಲ ಪೊಸತ್ ಗುರು ಶೆಟ್ಟಿ ಅರ್ಪಿತ ಶೆಟ್ಟಿ ಬೈದಿತ್ತೆ ಕಾಡು ಯಾನು ಬ್ರೋ ಅತ್ತಿ ಸಿಸ್ಯಾನು ಅಂದೇ ವಾವ್ ಎಡ್ಡಂಡು ಕುಡ್ಲ ಸಿಸ್ವ ನೋಡವೆ ಕುಡ್ಲ ಸಿಸ್ವ ಅನ್ಪೇವೆ ನೀರೇನು ಪುದರ್ ಪಂಜರ ತೀರು ಗಿಫ್ಟ್ ಕೊಡ್ದು ಕಾಸ್ಕೇನಿಯರ ಇಜ್ಜಿ ಓ ದೇವರೇ ಏರ್ ಕಾಸ್ಕೇನಿಯರನ್ನ ಏರಿಯೇ ಕಾಸ್ಕೇನಿ ಗಿಫ್ಟ್ ಕೊಡ್ದು ಆ ಮೇರ ಲಕ್ಕಿಗೆನ್ನೆ ನನಗೆ ಏನು ಕೊಡ್ತೀರಾ ಹೌದು ಗಿಫ್ಟ್ ಕೊಟ್ಟು ಕಾಸು ಕೇಳಲಿಕ್ಕಿಲ್ಲ ಅವರು ಬಂಗಾರ ಕೇಳಿ ಅವರ ಹತ್ರ ಬಂಗಾರದ ಮನುಷ್ಯ ಅವರು ನಮ್ಮದು ಜಗ್ಗಣ್ಣ ಅವರ ಹತ್ರ ಬಂಗಾರ ಮಾತ್ರ ಇರೋದು ಅವರು ಬಂಗಾರೇ ತಿನ್ನೋದು ಬಂಗಾರೇ ಊಟ ಮಾಡೋದು ಅವರು ಬಂಗಾರ ಮಾತ್ರ ಕೇಳಿ ಅವರ ಹತ್ರ ಆಯ್ತಾ ಎಲ್ಲರು ಏನಡ ಕಾಸು ಇಚ್ಚಿ ಕಾಸು ಏಳುಂಡು ಪಲ್ಲೆ ಅಣ್ಣ ಕಾಸು ಏಳಲ್ಲಿ ಇಜ್ಜಿ ಬಂಗಾರ ಉಂಡು ಜಗ್ಗಣ್ಣ ಬಂಗಾರ ಉಂಡು ಅತಿ ಜಗ್ಗಣ್ಣ ಕಾಸು ಇಜ್ಜಿ ಮಲ್ಲ ಇಜ್ಜಿ ಕಾಸು ತಾದೆ ರೇಪೋಡು ಕಾಸು ಒಂದಕ್ಕೆ ರೀಚಾರ್ಜ್ ಅಲ್ಬರಿ ಕಾಸು ಇತ್ತು ನಾನು ಬಾಳ ಬಂಗಾರ ನೀನು ಹಳೆಯ ಸಿಂಗಾರ ಕೋಡದ ಯಾವುಗೆ ಮಾಮಿನಿ ಗುರು ಶೆಟ್ಟಿ ಅವು ಅರ್ಪಿತ ಶೆಟ್ಟಿಡ ಈರ್ನ ಕುಡೊಂಜಿ ಐಡಿಯಾ ಪಲ್ಲೆತಿ ಗುರು ಶೆಟ್ಟಿ ಎಂಗ್ಲೇನು ಒಂದು ಮಲ್ಪೊಚ್ಚಿ ಏಪ್ರಿಲ್ ಫೂಲ್ ಮಲ್ಪೊಚ್ಚಿ ಎಂಗ್ಲೇನು ಗುರು ಬ್ರೋಪನೊಂದುಲ್ಲೇರು ಯಾನಿಡ ಕೋಡಂಜಿ ಕೇನೋಡ ಅಂದಿತ್ತೀನಿ ಮಾರ್ರೆ ಈರ್ನ ಕುಡೊಂಜಿ ಐಡಿಯಾವು ಸತ್ಯ ಮಾಡೋಡಿ ಈರು ಹಾಯ್ ಅನಿಲ್ ಬ್ರೋಪನೊಂದುಲ್ಲೇರು ಅನಿಲ್ ಅಣ್ಣ ಟೈಮಿಂಗ್ಸ್ ಪಂಜರೆಲ್ಲ ಲೈವ್ದಾ ಎನ್ನ ಆನ್ ಉಂಡು ಮೀದು ಬರ್ಪೆ ಟೀ ಔಡು ನನ್ನ ಓಕೆ ಅಣ್ಣ ಓಕೆ 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 ನಾನಂತೆ ಪೊಡ್ತು ಚೂರು ಪೊಡ್ತುಪ್ಪು ನಾನು ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಹಾಯ್ ಅನಿಲ್ ಬ್ರೋಪನ ಗುರುಶೆಟ್ಟಿ ಅನಿಲ್ ಅಣ್ಣ ಯಾನ್ ಏಪಲ ರಡ್ಡ ಐಡಿ ಯೂಸ್ ಮಲ್ಪೇನ ಪಲ್ನೆಗೆ ಅಂದ ಅತ್ತಿ ಹಿರಿಯನಿಗೆ ಏನೊಂದು ಬರ್ಪಿನಿ ನೀ ಮಾತ್ರ ಹಿರಿಯನಿಗೆ ಏನು ಜೀರು ಅಂಡ್ ಅರ್ಪಿತ ಶೆಟ್ಟಿ ಬತ್ತಿತ್ತೀರಿ ಎಂಕಾಂಡು ಈರ್ನನೆ ಕುಳೊಂಜಿ ಐಡಿ ಅಂದ ಅಂಡು ಪಣ ಆರ್ಲ ಶೆಟ್ಟಿ ಈರ್ಲ ಶೆಟ್ಟಿ ಅದೇ ಐಕಿಗೆ ನೀವು ಪುದರ್ಲ ಸೋಕೊಂಡು ಮಾರ್ರೆ ಕುಡ್ಲ ಬಿರ್ವಾಸ್ ಭಾರತಿ ಪಂದು ಓ ಭಾರತಿ ಪುದರ್ಲ ಶೋಕುಂಡು ಭಾರತಿ ಅವರೇ ನೀವು ಕನೆಕ್ಟ್ ಆಗಿ ಎಲ್ಲರಿಗೂ ಗಿಫ್ಟ್ ಕೊಡಿ ಆಯ್ತಾ ಟಿವಿ ನ್ಯೂಸ್ ಪಾಡುವೆ ಇನಿ ಟೈಮಿಂಗ್ಸ್ ಎಂಗು ಟಿವಿ ನ್ಯೂಸ್ ತೋಡ ಕೂಡ ಅಯ್ಯೋ ಓಕೆ ಬಕ್ಕ ಪಾಡ್ಲೆ ಆಡ ಒಂಜಿ ಟೈಮಿಂಗ್ ಪಾಡಂದೆ ಕುಲ್ಲೊಚ್ಚಿ ದಯಪಣ ಎಂಗ್ಲೆ ಅವರ ನೋಟಿಫಿಕೇಶನ್ ಬತ್ತಿಜಿಲ್ಲ ಬಕ್ಕ ಬೈದಿಜಿ ಬನೊಚ್ಚಿ ಸಿಸ್ಟರ್ಸ್ ಬೈದಿಜಿ ಬನೊಚ್ಚಿ ಬಕ್ಕ ಇತ್ತೆ ಬುಡ್ಲೆ ಮಾಮಿ ಅವು ವಿಷಯ ಕೋಡೆ ಲಡೈ ಆತನ ಯಾವುಗೆ ಎಂಕ್ಲೇನ ಅಂದ ಓಕೆ ಓಕೆ ಮಲ್ಲೇಜಿ ತೂಕ ನಿಕುಲು ಎಂಜಿನ ಲಡೈ ಮಲ್ಪುನಿ ಎಂಜಿನಿಕ್ ಲಡೈ ಮಲ್ಪುನ್ ಮಾರ್ರೆ ಎಂಜಿನಿಕ್ ಲಡೈ ಮಲ್ಪುನ್ ಪೊಕ್ಕಡಿಜಿನಲ್ಲ ಮಲ್ಲೇಜಿ ಬರಡೆ ಎಂಗ್ಲೆ ಕೊಂಚ ಜನ ಆಪುಂಡಿ ಓಲೆ ಅರ್ಪಿತ ಶೆಟ್ಟಿ ಇದ್ದೀರಾ ಬನ್ನಿ ಇಲ್ಲಿ ಮೆಸೇಜ್ ಹಾಕಿ ಗುರು ಚಾಪರಿಯರ ಪನೊಂದುಲ್ಲೇರು ನಮ್ಮ ಸಂದೇಶರದ ಬದಿ ಗುಡು ಎನ್ನ ಲೈವ್ಗು ನಿಕುಲು ಬತ್ತು ಪಾತೆರ್ನ ಬೊಡ್ಚಿ ಸಂದೆ ಸಿಕ್ಸ್ ವೆಚ್ಚರುಲ್ಲೇರು ಗುರು ಎನ್ನ ಲೈವ್ಗೆ ಬತ್ತದ ನಿಕುಲು ಪಾತೆರ್ನ ಬೊಡ್ಚಿ ಓಕೆ ಅಯ್ಯೋ ದೇವ ಪನೊಂದುಲ್ಲೇರು ನಮ್ಮ ಕುಡ್ಲದ ಬಿರ್ವಾಸ್ ಅಂದು ಗುರು ನಿಕುಲ್ ಪೆಟ್ಟು ಮಲ್ಪೇರೆ ಇಜ್ಜಿ ಲೈವ್ ಬತ್ತದು ನಿಕಲ ದಾಲೆತ್ರ ನಿಕಲ್ ಇಲ್ಲಡು ತೂವೋಡು ಪೂರ ನಿಕುಲು ಎಡ್ಡೆ ಸಪೋರ್ಟಿಂಗ್ ಮಲ್ತದೆ ಬರೋಡು ಎಂಗ್ಲಿ ಸಪೋರ್ಟ್ ಮಲ್ಪೇರೆ ಬರೋಡು ಎರಡು ಜನ ಕಂಡನಿ ಬಡಿದಿಲ್ಲ ಬತ್ತು ಸಪೋರ್ಟ್ ಮಲ್ಪೋಡು ಕೋಡೆ ದಾಲ ಪಾತಿರ್ತೀನಿ ಅಲ್ಲೇ ಪಾತಿರ್ತೀನಿ ಅತ್ತೆ ಅಯ್ಯೋ ಈರು ಪಾತಿರುವರ ಹಾಲು ಪಾತಿರುವರ ಹೆಂಗೆ ಕೊಂಚಿ ಗೊತ್ತಪ್ಪಜಿ ಹೆಂಗೆ ನಂಬಿಕೆನೇ ಇಜ್ಜಿ ಗುರು ಯಾನ್ ಬಂದ್ಮೇಲೆ ಅವು ಈರ್ನೇ ಕೊಡೊಂಜಿ ಐಡಿಯಿಂದ
ಎಂಕು ಮೀನು ಗೊತ್ತಾಂಡೊಂಡತಿ ತೂಲೇರೆ ಇನ್ನ ಕೋಪ ಬಕ ಇರನೇ ಐಡಿಯಿಂದ ಗೊತ್ತಾಂಡ. ನನ್ನ ಲೈವ್ ಬಂದವರಿಗೆ ನನ್ನಿಂದ ಫುಲ್ ಸಪೋರ್ಟ್. ಓಕೆ ಓಕೆ ಸಂಧ್ಯಾ ಶರತ್ ನಿಖಲ್ ಮರಳಿತ್ತು ನಿಖಲಿಗ ಸಂಧ್ಯಾ ಬೆಚ್ಚಡುಲ್ಲಲಿಯೇ ಅನಿಲ್ ಅಣ್ಣ ಇಜ್ಜಿ ಎನ್ನ ನನ್ನ ಆವೋಡು ಬರೋದಿಲ್ಲ ಸಂಧ್ಯಾ ಸಿಸ್ ನಮಸ್ತೆ ಬರ್ತದಲ್ಲೇರು ಎನ್ನ ಲೈವ್ಗೆ ಬರೋಚ್ಚಿ ಸಂಧ್ಯಾ ಬೆಚ್ಚಡುಲ್ಲಲಿಯೇ ಎಂಚು ನಿಖಲ್ಗಲಟ್ಟೆ ಮಾರ್ರೆ ಭಾರತಿ ಸಿಸ್ ನಮಸ್ತೆ ಬರೋದಿಲ್ಲೇರು ಗುರು ಶೆಟ್ರಿ ಎಂಕ್ ಡೌಟು ಅವು ಇರನೆ ಕೊಡಂಜಿ ಐಡಿ ಈ ರೈಕಿತ್ತು ಎರಡು ಬಾಯಿ ಬಿಡ್ಪೋಡಿತ್ತು ಎಂಗಳು ಸಂಧ್ಯಾ ಶರತ್ ಎನ್ನ ಲೈವ್ ಗುರು ಬರ್ಪಿ ನಾನೇ ಬರ್ಚಿಗೆ ಗುರು ಇರೆಗೊಂದು ಗೇಟ್ ಬಾರ್ದು ಕರ್ಪಿ ಬಾರ್ದು ಸಂಜೆನ ಲೈವ್ ಬರ್ರೆಜ್ಜಿ ಎಂಕುಲ್ ನೆರ್ಪಿನಿ ಎಂಕುಲ್ಲ ನೆರ್ಪಿನಿ ಸಂಧ್ಯಕ್ಕ ಎಂಕುಲ್ಲ ನೆರ್ಪಿನಿ ಎರೆಗೆ ನೆರ್ಪಿನಿ. ಎಸ್ ಬಿರುವಾಸ್ ಉಲ್ಲಾರ್ ಗೊತ್ತಾಂಡು ಸಪೋರ್ಟಿಂಗ್ ಉಲ್ಲೇರ್ ಬಿರುವಾಸ್. ಓಕೆ ಬಿರುವಾಸ್ ಇರೆಗೆ ಎಲ್ಲ ಕನೆಕ್ಟ್ ಆಪಿನ ಬರ್ಚಿ ಬಿರುವ ಇರ್ ಕನೆಕ್ಟ್ ಆಯ್ಯಾರ ಬಾಕಿದಕ್ಲೆ ಗೊತ್ತುಂಡು ಇರೆಗೆ ರಿಟರ್ನ್ ಮಲ್ಪಾರ ಗಿಫ್ಟ್ ನೀ ಯಾರಿಗೆ ಏತ್ ಸಬ್ಬುಂಡಿಯೇ ಕುಡ್ಲದರೆಗೆ ತೂಲಿ ಏನಿಲ್ಲ ಅನ್ನ ಎನ್ನ ವಿಡಿಯೋ ಪೋದು ಕಮೆಂಟ್ ಮಾಡಲಿ ಎಂಕ್ಲ ಮಲ್ಪಲು ಒಂದು ವಿಡಿಯೋಗೆ ಸಬ್ಬು ಕೊರ್ಲೆ ಮಾತಿರಲ್ಲ. ಮಂಜುನಾಥ್ ಅವರು ಬಂದರು ಗುರು ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಮಂಜುನಾಥ್ ಅವರೇ, ವೆಲ್ಕಮ್ ಟು ಮೈ ಲೈವ್. ನೀವು ಹೊಸಬ್ರು ನಮ್ಮ ಚಾನಲ್ಗೆ. ಕಾಫಿ ಆಯ್ತಾ ನಿಮ್ದು, ಟೀ ಆಯ್ತಾ ಮಂಜುನಾಥ್ ಅವರೇ? ಗುರು ಅಣ್ಣ ಅಂತ ಹೇಳ್ತಾ ಇದ್ದಾರೆ, ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಎಂಚ ಮಲ್ತಂಡಯ್ಯ ನೀರ್ನ ಲೈವ್ ಲೈವೇ ದೀಪಜಲ್ಗೆ ಆರು ಹೊಸ ತತ್ತು ಮಾರ್ರೆ ವೈಟ್ ಬ್ಲೂ ಕೊಡಿ ಅಕ್ಕ ಕೊಟ್ಟಿದ್ದೇನೆ ಮಂಜುನಾಥ್ ಅವರೇ. ಆರು ಹೊಸ ತತ್ತೆ ಅತ್ತಿ ಎನ್ನ ಚಾನಲ್ ಹೊಸ ತಾರು ಬ್ಲೂ ಕೊಟ್ಟಿದ್ದೇನೆ ಮಂಜುನಾಥ್ ಅವರೇ, ಬ್ಲೂ ಕೊಟ್ಟಿದ್ದೇನೆ ಆಯ್ತಾ. ಕನೆಕ್ಟ್ ಆಗಿ ಏಳು ಜನ ಒಳ್ಳೆರಿ ಹಿಂಗೆ ಮೆಸೇಜ್ ಬರೋದಿಲ್ಲ ಮಾರ್ರೆ, ಮೆಸೇಜ್ ಬರೋದಿಲ್ಲ ನನಗೆ, ಮೆಸೇಜ್ ಬರಲಿಲ್ಲ ಯಾರ್ದು ಕೂಡ. ಮೆಸೇಜ್ ಆಗ್ತಾ ಇದ್ದೀರಾ ಗೊತ್ತಿಲ್ಲ ನನಗೆ, ಮೆಸೇಜ್ ಬರೋದಿಲ್ಲ. ಲೈಕ್ ಕೊಡದವರು ಲೈವಿಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹೌದೌದು, ಲೈಕ್ ನನಗೆ ನೆನಪಿಲ್ಲ ಅದು. ಈಗ ನಾನಿಲ್ಲ, ನಾನು ನೆನಪು ಮಾಡಿದ್ದು ಕೋಡದ ಲೈವ್ ಆಯ್ನ ಬೊಕ್ಕ ಎನ್ನ ಮಂಡನೆ ಹಾಲಾತಲು ದಾದಾಂಡು ಸಂಧ್ಯಾ ಆಂಟಿ ದಾದದೆ ಸಂಧ್ಯಾ ದಾದಾಂಡು. ಚಂದ್ರಿಕಾ ಮೇಡಮ್ ಚಾನಲ್ ನನ್ನ ಕಾಯಿಲೆ ಬಗ್ಗೆ ವಿಷಯ ಇದೆ, ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ, ಟ್ಯಾಬ್ಲೆಟ್ಗೆ ಆಗುತ್ತದೆ. ಹೌದಾ? ಇಲ್ಲ, ನಾನು ನೋಡಲಿಲ್ಲ ಮಂಜುನಾಥ್ ಅವರೇ, ನಿಮ್ಮದು ವಿಡಿಯೋ ನೋಡ್ತೇನೆ ಆಯಿತಾ. ಟ್ಯಾಬ್ಲೆಟ್ಗೆ ಸಹಾಯ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ನಂಬರ್ ಉಂಟು, ಸಹಾಯ ಮಾಡುವವರು ಮಾಡಿ ಆಯ್ತಾ. ಎಲ್ಲರೂ ಇವರಿಗೆ ಸಹಾಯ ಮಾಡಿ. ಇದಕ್ಕೆ ಗ್ರಂಥಿ ಸಂಪೂರ್ಣ ಹೊರಗಿದೆ, ಕೋಟಿಗೊಬ್ಬರ ಬರುವಂಥ ಕಾಯಿಲೆ ನನಗೆ 21 ವರ್ಷ. ಹೌದಾ? ಹೋಪ ಅವನು ನೀವು ಬೇಗ ಹುಷಾರಾಗಲಿ ಆಯಿತಾ, ಬೇಗ ಹುಷಾರಾಗಿ. ಸಂಧ್ಯಾ ಅಕ್ಕ ಬುಡ್ಲಿ ಪ್ಲೀಸ್. ಬರ್ತಿದೆ ಸಂಧ್ಯಾ, ಬುಡ್ದಿ. ನೀವು ಅರ್ಪಿತಾ ಅವರನ್ನು ನಾವು ಹೈಡ್ ಮಾಡುವ. ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಂಜುನಾಥ್ ಅವರು. ಬೇಗ ಹುಷಾರಾಗಿ ಬನ್ನಿ ಅಣ್ಣ. ನೋಡಿ, ಅವರಿಗೆ ಯಾರಾದರೂ ಹೆಲ್ಪ್ ಮಾಡುವರಿದ್ರೆ ಮಾಡಿ ಆಯ್ತಾ ನಮ್ಮ ಮಂಜುನಾಥ್ ಅವರಿಗೆ. ನಂಬರ್ ಪಿನ್ ಮಾಡುವಕ್ಕ, ನಂಬರ್ ಪಿನ್ ಮಾಡಬೇಕಾ? ಓಕೆ ಓಕೆ, ಒಂದು ನಿಮಿಷ. ಓಕೆ ಮಾಡಿದ್ದೇನೆ. ನೋಡಿ, ಅವ್ರದ್ದು ನಂಬರ್ ಇಲ್ಲಿ ಇದೆ, ಪಿನ್ ಮಾಡಿದ್ದೇನೆ. ನೋಡಿ, ಯಾರಾದ್ರೂ ಬರೋದು ತಗೊಂಡು ಅವರಿಗೆ ಹೆಲ್ಪ್ ಮಾಡಿ. ಸಂದೇಶ ಯಾರಾದ್ರು ಬಾಯಿ ಬರೋದಿಲ್ಲ ದಾನೆ ಪೂಪಿನ್ ಸಂಧ್ಯಾ. ಓ ಮೈ ಗಾಡ್, ಲಿಕ್ವಿಡ್ ಮಾತ್ರ ಕುಡಿಲಿಕ್ಕ ನಿಮಗೆ? ಓ ಮೈ ಗಾಡ್.
ಬೇರೆ ಏನು ತಿನ್ಲಿಕ್ಕಿಲ್ವಾ? ಮಂಜುನಾಥ್ ಅವರು ಸಂಧ್ಯಕ್ಕ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಕ್ಕ ಹೋಗ್ತೇನೆ ಅಂತ ಹೇಳಿದ್ರು. ಸಂಧ್ಯಾ ಸಿಸ್ ಕೂಲ್ ಅಂತ ಹೇಳ್ತಾ ಇದ್ದಾರೆ. ಕೂಲಾಗಿ ಸಂಧ್ಯಾ ಸಿಸ್ ಅವರೇ, ಕೂಲಾಗಿ. ದಾದಾಣ ಸಂಧ್ಯಾ ಸಮಾಧಾನ ಸಮಾಧಾನ. ದಾದೆ ಗುರುಶೆಟ್ಟಿ ಹೆಂಗ್ ಗೊತ್ತು ಜಾನ್ ಕೊಡೆ ಲೈವ್ ಬೈಜಿನಿ ಕಲ್ಲ ದಾದಾಣ ಗೊತ್ತು ಜಿಂಕ್ ಏರವು ಅರ್ಪಿತನ ಅಪೇಕ್ಷನ ಏರವು ಬೈದಿನಿ ಆಡೊಂಚೂರು ಪಾತಿರಿ ಅನ್ ಆತೆ ಗುರು ಅಣ್ಣ ಅಂದ್ ಬನ್ನೊಂದುಲ್ಲೇರು ಸಂಧ್ಯಾ ಅಕ್ಕ ಇಜ್ಜಾಲ್ ಬಕ್ಕ ಒಂತೆಲ್ಲ ಟೈಮ್ ಕೊರ್ಲೆ ಸಮಾಧಾನ ಆಪಲಾಲ್ ಬಕ್ಕ ಅರ್ಪಿತಡ ಬರೋಚ್ ಪಲ್ಲೆ ಅರ್ನ ಲೈವ್ ಗವೆ ಬಕ್ಕ ಗುರು ಶೆಟ್ಟಿ ಇರ್ಬಲಿ ಅಯ್ಯ ಅನ್ನ ಲೈವ್ ಬರಡ ಅರ್ಪಿತ ಯಾನ್ ಉಳ್ಳೆ ಮುಳ್ ಯಾನ್ ಪಾತಿರ್ವೆ ಎಂಡ ಪಾತಿರ್ದು ಜರತೆ ಯಾರು ಅರ್ಪಿತ ಬತ್ತಿರ ಮೆಸೇಜ್ ಮಾಡಿ ಅದಿತ್ತು ಉಪ್ಪರು 5 ರೂಪಾಯಿ ಚಾನ್ಸ್ ಉಂಡು. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತದೆ ನಮ್ಮ ಕೃಷ್ಣ ನಾಯಕ. 8 ವರ್ಷ ಆಯಿತು ಅಕ್ಕ ಲಿಕ್ವಿಡ್. ಹೌದಾ 8 ವರ್ಷ ಆಯಿತು ದೇವಾ. ಯಾವುದು ಮೆಡಿಸಿನ್ ಎಲ್ಲ ಇಲ್ವಾ ಅದಕ್ಕೆ? ಟೆನ್ಷನ್ ಆಡ ಜೀವನ ಕಷ್ಟ ಸಿಸ್ ಅಂದು ಟೆನ್ಷನ್ ಆಡ ಜೀವನ ಕಷ್ಟ ಅಂದು. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳಿದೆ ಕೃಷ್ಣ ನಾಯಕ ಅವರು. 15 ಲೈಕ್ ಡನ್. ಥ್ಯಾಂಕ್ ಯು ಗುರು. ಲೈಕ್ ಕೊಡ್ತಾರೆ ಗುರು. ಕೋಡೆ ಎಂಕ್ಲೇನ ಅರ್ಪಿತಾಗಲ ಚೂರು ಲಡೆಯಾಡು ಮಲ್ಲ ಅತ್ತು ಮಾರೆ ಮಲ್ಲ ಚೂರು ಲಡಾಯಿ ಪನ್ಪಾರು ಕೂಡ ಮಲ್ಲ ಪನ್ಪಾನು ಮುಲ್ಪ ನಿಲ್ಕ್ ಪೋಪಿನ ಅರ್ಪಿ ನಿಲ್ಕದು ಪೋತೀರು ಮುಲ್ಪ ಅಂದ್ ಅದೇ ಅರಿಲ್ಲ ನೆಕಡೆ ಬತ್ತಿತ್ತಿರ ಅದು ಇತ್ತೆ ಬೈದೋಡು ಗುರು ಶೆಟ್ಟಿ ಪುನಃ ಬರ್ಪುಜೇರು ಅಪ್ಪ ಎಂಕ್ ಡೌಟ್ ಆಪುಂಡು ಗುರು ಶೆಟ್ಟಿ ನಾವು ಸೆಕೆಂಡ್ ಐಡಿಯಾ ಅದು ಉಪ್ಪುಂದು ಅದೇ ಅನಿಲ್ಲ ಅಣ್ಣ ತುಕ ಇತ್ತೆ ಬರಡು ಗುರು ಶೆಟ್ಟಿ ಪುನಃ ಬರಡು ತುಕ ಪಾತಿರ್ಗ ನಮ್ಮ हाँ बका अब इनका डाउट अपन गुरु इरना उसे कुड़न आइडिया दे अप्रैल फूल बनाने के लिए आपने न्यू आईडी क्रिएट किया है ना ಕೋಡೆ ಯಾರು ಉಪ್ಪುನಗಡಿ ಬತ್ತೀನಿ ತುಕ ಇನಿ ಬರಡು ತುಕ ಅಂದು ಎತ್ತೆ ತುಪ್ಯಾನೆ ಯಾನ್ ಹ್ಯಾಂಡಲ್ ಮಲ್ಪೆ ತುಕ ಈ ಬಕ ಎన్ని ಕಲವಿಸೆ ಬರ್ಪಿನ ಫೋಡಿ ಜಾಪುಂಡು ಮಾರ್ರೆ ಬಕ ಎಂಕಲ್ ದಾಯ ಪೊಕ್ಕಡೆ ನಡುಟು ತಿಕ್ಕೊಂದು ಬೂರ್ನು ಗುರು ಅಣ್ಣಲೆ ಎಕದಿಂಚೆ ನಮಸ್ತೆ ಮಂತೊಂದುಲ್ಲೇರಿ ಮಂಜುನಾಥನ್ನ ಒಂಜಿ ನಮಸ್ತೆ ಕೊರ್ಲೇರೆಗ ಗುರು ಅಣ್ಣಗ ಸಂಧ್ಯಕ್ಕದ ಕೇಳ್ನೆ ಯಾನ್ ಬಕ್ಕ ಗುರು ಯಾನ್ ಒಂತೆ ಪೊಡ್ತಿತ್ತೀನಿ ಎಂಗೆ ಚೂರು ಬಕ್ಕ ಬೇಲೆ ಎತ್ತಲು ಯಾನ್ ಬಕ್ಕ ನಿಕಲ್ ನಡು ಇಜ್ಜಾನ್ ನಿಕುಲ್ ದಾಲ ಎತ್ತಲು ನಿಕಲ್ ನಂಪಿದೈಡು ಬೇಲೆದವಳು ಇಲ್ಲದವಳು ಪೂರ ಸಾಲ್ವ್ ಮಲ್ತು ಬರೋಡು ನಮ್ಮ ಲೈವ್ಗೂ ಇದು ಪೂರ ಕಂಡ್ರೆ ಬಲ್ಲಿ ಗುರು ಶೆಟ್ಟಿ. ಮಂಜುನಾಥ್ ಬ್ರೋ ಹಾಯ್ ಅಂತ ಹೇಳ್ತಾ ಇದ್ದಾರೆ ಗುರು. ಈರ ಬೇಲೆದಲ್ತಾರೆ ಗುರು ಶೆಟ್ಟಿ ಅರ್ಪಿತಾ ಮೇಡಮ್ ಬೇಲೆದಲ್ತಾರೆ. ಅರ್ಪಿತಾ ಮೇಡಮ್ ಮೋಡ ಹೊರ ಬಲ್ಲೆ ಮೇಡಮ್ ಚೂರು ಜೋಕೆ ನಾನು ಬಳ್ಳಿದ ಮಂಚು ಲೈವಿಗೆ ಲೈಕ್ ಕೊಡೋದವ್ರು ಲೈಕ್ ಕೊಟ್ಟು ಸಹಕರಿಸಿ. ಕೃಷ್ಣ ನಾಯಕ್ ಅವರು ಇದ್ದೀರಾ ಹೋದ್ರಾ? ಗುರುಶೆಟ್ಟಿ ಇದ್ದೀರಾ? ಯಾರೆಲ್ಲ ಇದ್ದೀರಾ? ಹಾಲು ಮರ್ತಿ ಬುಡ್ಲೆ ಚೊರೆ ಪಾರ್ಟಿ ಯಾನು ಬಿಡ್ತೆ ಯಾನು ಹೋಲ್ ಪತ್ತೊಂದೆ ಅಲ್ಲ ಇನ್ನು ಯಾನು ಬಿಡ್ತೆ ನನಗೇನಿಲ್ಲ. ಸಂಧ್ಯಾ ಸಿಸ್ಪೋಯರ್ ಆರ್ಪೋಯರ್ ಆರ್ಚೂರು ಬೆಚ್ಚುಡುಲ್ಲೇದು ಗುರುನ ನಿತ್ತು ಎಂತ 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 ಚಂದ. ಸಂಧ್ಯಾ ಸಿಸ್ಪೋಯರ್ ಗೊತ್ತು ಜೀವಕ ಉಲ್ಲೇರನ್ನು ಇಂಚೆ ಇದ್ದೇನಡೆ ಏರುಲ್ಲೇರು ಗೊತ್ತು ಒಂಜಿ ಗುರು ಶೆಟ್ಟಿ ಇಲ್ಲೇರು ಮಂಜುನಾಥ್ ಇತ್ತೇರು ಟ್ಯಾಬ್ಲೆಟ್ಗೆ ಸಹಾಯ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಸಹಾಯ ಮಾಡಲಿಕ್ಕೆ ಇಚ್ಛಿಸುವವರು ಇಲ್ಲಿ ನಂಬರ್ ಉಂಟು ಕೆಳಗೆ ಪಿನ್ ಮಾಡಿದ್ದೇನೆ. ನಮ್ಮ ಮಂಜುನಾಥ್ ಅವರಿಗೆ ಸಹಾಯ ಮಾಡಿ ಆಯಿತಾ. ಸಂಧ್ಯಾ ಸಿಸ್ಪೋಯರ್ ಏರ್ಲಿ ಇದ್ದೀರಾ ಅನ್ನದ ನಾ ಯಾರಿಲ್ಲದಿದ್ರೆ ನಾನು ಲೈವ್ ಎಂಡ್ ಮಾಡ್ತೇನೆ. ಇದ್ರೆ ಬೇಗ ಬನ್ನಿ ಮಾತಾಡಿ, ಇಲ್ಲದಿದ್ರೆ ಲೈವ್ ಎಂಡ್ ಇವತ್ತು. ಮಧುಮೆಯ ಬಂದ ಯಾನು ಉಲ್ಲೆ ಮಾರ್ರೆ ಉಲ್ಲರ ಓಕೆ ಉಲ್ಲರ ಗುರು ಶೆಟ್ಟಿ ಅರ್ಪಿತಾ ಶೆಟ್ಟಿ
ಎಂಕಿಜ್ಜಿ ಗುರು ಎಂಕ್ ಇತ್ತೆಲ್ಲ ನಂಬರ್ ಆಪುಜಿ ಗುರು ಇರ್ನನೆ ಅವು ಐಡಿಯಾ ಅದು ಉಪ್ಪು ಗುರು ಸತ್ಯ ಪನ್ಪ್ಯಾನ ಎಂಕ್ ಇತ್ತೆಲ್ಲ ನಂಬರ್ ಆಪು ಜನ ಸಿಕ್ಸ್ತ್ ಸೆನ್ಸ್ ಪನ್ಪುಂಡು ಅವು ಇರ್ನನೇ ಐಡಿಯಿಂದ ಬಗೆ ಗೊತ್ತುಜ್ಜಿ. ಅನಿಲ್ ಸುವರ್ಣ ಸಪೋರ್ಟಿಂಗ್ ಉಂಡುಲ್ಲೇರು. ಭಾರತಿ ಸಿಸ್ ಪೋಯರೆ ಕುಡ್ಲದ ಬಿರ್ವಾಜ್ ಪೋಯರೆ ಏರೇರುಳ್ಳೇರು ಕಮೆಂಟ್ ಮಲ್ಪಲೆ ಯಾನ್ ಬಿಸಿ. ಓಕೆ ಓಕೆ ಅನಿಲಣ್ಣ ಥ್ಯಾಂಕ್ ಯು ಸೋ ಮಚ್ ಅನಿಲಣ್ಣ ಬತ್ತದ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್. ನಾಲ್ಕು ಮಂದಿ ಇದ್ದೀರಾ ಯಾರಂತ ಹೇಳಿ ಬೇಗ ಬೇಗ ಕಮೆಂಟ್ ಮಾಡಿ, ಇಲ್ಲದಿದ್ದರೆ ನಾನು ಲೈವ್ ಎಂಡ್ ಮಾಡ್ತೇನೆ. ಮತ್ತೆ ಬೈಯಾಗೆ ಬರ್ತೇನೆ, ಬೈಯ 5 ಗಂಟೆಗೆ. ಓಕೆ, ನೀನು ಬಂಗುಡೆಗೆ ಒಂದು ಇದು ಮಾಡಬೇಕಲ್ಲ. ಸುಮಾ ಎಚ್ ಅವ್ರು ಬಂದರು. ಸುಮಾ ಸಿಸ್ ಸಾಯ್ ಸುಮಾ ಸಿಸ್ ಎಂಚೊಲ್ಲರು ಚಾ ಪರಿಯರ ಟೀ ಪರಿಯರ ಬಕ್ಕ ದಾದ ತಿಂದರು ದಾದ ಪರಿಯರ್ ಪಲ್ಲೆ ವೆಲ್ಕಮ್. ದಾಯಗಿ ದಾಯಗಿ ಬಕ್ಕ ದಾದ ಅನ್ಬಿಡ ಎನ್ನ 1 ಗಂಟೆ ಆಂಡತೆ ಲೈವ್ದ ನಾನು ಇಲ್ಲಡೆ ಪೋಪಿ ನಾನು ಅತ್ತಿಲ್ಲಡೆ ಉಳ್ಳೆ ಓಟೆ ಇಲ್ಲಡೆ ಪೋಪಿ. ಹಾಯ್ ಸುಮಕ್ಕ ಬನ್ನೊಂದುಲ್ಲೇರು ಸುಮಾ ಸಿಸ್ ದಾದ ಮಲ್ತೊಂದುಲ್ಲಾರು ಸುಮಾ ಸಿಸ್ ಬಯಡ 8 ಗಂಟೆ ಲೈವ್ ಉಂಡು ಮಾತೆಲ್ಲ ಬತ್ತು ಸಪೋರ್ಟ್ ಮಲ್ಪ್ಲೆ. ನೆಟ್ವರ್ಕ್ ಸರಿ ಇಜ್ಜಿ ಅಂದೆ ಕುರುಶೆಟ್ಟಿ ಅವರೇ ಎಂತಾಯ್ತು ಎಲ್ಲಿದ್ದಾರೆ? ಅರ್ಪಿತ ಹೋದ್ರು, ಅರ್ಪಿತಿಲ್ಲ ಬಕೆಟಿಗೆ ಕಡೆ ಅರ್ಪಿತ ಒಪ್ಪನ ಬರವಲ್ಲಿತ್ತನೆ ಮಾರ್ರೆ. ಅನಿಲಣ್ಣ ನಮಸ್ತೆ ಬನ್ನೊಂದು ಯಾನ್ ಇಜ್ಜಿ ಬಯ್ಯ. ಓಕೆ ಅನಿಲಣ್ಣ ಓಕೆ ಈರು ಬರ್ತದೆ ಸ್ಟಾರ್ಟ್ ಮಲ್ಪುನ್ ಲೈವ್ ಗೊತ್ತುಂಡೆ ಫಸ್ಟ್ ಈರೇ ಬರ್ಪಿಲ್ಲ ಲೈವ್ ಈರು ಒಂಜಿ ಬರ್ತದೆ ಮೆಸೇಜ್ ಬರ್ದು ಬೋಳೆ ಹಾಯ್ ಬಂದು ಅವೇ ಒಲ್ಪ ಎತ್ತನಲ್ಲ ಐದಕ್ಕೆ ಜನ ಬರ್ಪೇರು. ಓಕೆ ಬಂದಲೆ ಬಯ್ಯಗ್ ಬಲೆ ಅನಿಲಣ್ಣ ಬಯ್ಯಗ್ ದಾದ ತಮ್ಮನ ಮಲ್ಪಾರ ಗುರು ಶೆಟ್ಟಿ ಗುರು ಬಯ್ಯಗ್ ಅನಿಲಣ್ಣ ತಮ್ಮನ ಮಲ್ಪಾರ. ಬಾಳ ಬಂಗಾರ ನೀನು ಹಳೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ಬೊಂಬೆ ನಾನಯ್ಯ. ತಾನಿತ್ತಂದಾನು ತಾನು ತಾನಿತ್ತಂದಾನು ತಾನು ತಾನಿತ್ತಂದಾನು ತಾನು ತಾನಿತ್ತಂದಾನು ತಾನು ನಾನಯ್ಯ ಬೊಂಬೆ ನಾನಯ್ಯ. 6 ಬತ್ತನ ತಮ್ಮನ ಮಲ್ಪೆರೆದಾನೆ ಒಂದಂದು ಎಂಕ್ ಎಲ್ಲದ ಆರ್ಡರ್ ಕೊರಿಯರ್ಗೆ ಉಂಡು ಅಂದೆ ಆರ್ಡರ್ ಕೊರಿಯರ್ ಉಂಡೆ. ಓಕೆ ಓಕೆ ಅರೆಗೆಲ್ಲದ ಆರ್ಡರ್ ಕೊರಿಯರ್ ಉಂಡಿಗೆ ಓಕೆ ದಾದ ಆರ್ಡರ್ ದೇತುನಾರು ಗುರೂಜಿ ಪನೊಂದುಲ್ಲೇರು ಯಾಂತು ಪಿನಿ ಏರು ಗುರೂಜಿ ಇತ್ತು ನಾ ಗುರು ಶೆಟ್ಟಿ ನಲೆ ಗುರೂಜಿ ಸುಮಾ ಸಿಸ್ ಪನೊಂದುಲ್ಲೇರು ಗುರೂಜಿ ಪನೊಂದುಲ್ಲೇರು. ಸುಮಾ ಸಿಸ್ ದಾದ ತಿಂತೀನಿ ಯಾರು ದಾದ ಸ್ಪೆಷಲ್ ಇದು ಚಾ ತಿಂಡಿ ಮನಸ್ಸು ಪೂರ ಎನ್ನ ಲೈವ್ ಎಲ್ಲೆ. ಓಕೆ ಓಕೆ ಅಂದ್ ಗಂಟೆ ಐತೆ ಬಂತು ಜರ್ ಮಾರ್ರೆ ಚಾ ತಿಂಡ್ರಿ ಪೂರ ಇಲ್ಲದಕ್ಲಿಗ ಹೊಚ್ಚೆಂಕ್ಲಿಗ ದಾದ ಕೆಲಸ ಅನಿಲಣ್ಣ ಇರೆಗ್ ದಾದ ಕೆಲಸಗೆ ಅನಿಲಣ್ಣ ಪಲ್ಲೆ ಇರ ಬೇಲೆ ದಾದ ಪಲ್ಲೆ ಅನಿಲಣ್ಣ ಪೇಂಟ್ ತಾನೆ ಬಂಗಾರದಿಂದ ಕಣ್ಣಾನ ತಂದ ರಂಗದಿಂದ. ಓಕೆ ಮಾಡಲಿ ದಾದ ಕೆಲಸ ಎಂಕ್ ಲಿಂಬು ಜ್ಯೂಸ್ ಬಿಸ್ನೆಸ್. ಓ ಲಿಂಬು ಜ್ಯೂಸ್ ಎಡ್ಡೆ ಬೇರೆ ಹಾಕೊಂಡು ಗೊತ್ತಿಲ್ಲ ಇತ್ತೆ ಲಿಂಬು ಜ್ಯೂಸಿಗೂ ಭಯಂಕರ ಬೇರೆ ಇತ್ತೆ ಲಿಂಬು ಜ್ಯೂಸ್ ಸೆಕೆಕ್. ಸೋಡಾ ಸರ್ಬತ್ತಾ ಫೈಂಟಿಂಗ್ ಬಂದಲ್ಲ ಪೈಂಟಿಂಗ್ ಬೇಲೆ ಬಾಕ ಆರ್ಡರ್ ದಾದೆ ಕೊರ್ರೆ ಪುನೀರಿಗೆ ಪೈಂಟಿಂಗ್ ಬೇಲೆ
ಚಿತ್ರಕಲಾ ಆಟ ಎಂಕ್ ನೆಟ್ವರ್ಕ್ ಇಜ್ಜಿ ದಾಲಕೇನುಜಿ ಅಂದೆ ಸುಮಕ್ಕ ದಾಲಕೇನುಜಿ ಓ ಇರ್ ಮೆಸೇಜ್ ತೂಡ ಆವು ಬೇಗ ಮೆಸೇಜ್ ಪಾಡ್ಲೆ ನಾನು ಎಂಡ್ ಮಲ್ಪೆ ಸುಮಕ್ಕಗ್ಲಕ್ಕೆ ಏನುಜ್ಜಿಗೆ ನೆಟ್ವರ್ಕ್ ಇಜ್ಜಿಗೆ ರೆಗ್ಲ ಬರ್ಸ ಬಾಯ್ದು ನೆಟ್ವರ್ಕ್ ಇಜ್ಜಿ ತೋಜೋಡು ಮಾದಾರೆಗ್ ಈ ನೆಟ್ವರ್ಕ್ ಇತ್ತಿನಡೆ ಬಲೆ ಸುಮಕ್ಕ ಯಾರಲ್ಲಿ ಹೈಡಲ್ಲಿರುವವರು ಬಂದು ಕಮೆಂಟ್ ಹಾಕಿ. ನಾನು ಕೂಡ ಈಗ ಹೋಗುದು. ನಮಗೆ ಬರ್ಸ ಬರುವಲ್ಲ ಎಲ್ಲ ಲಕ್ಷಣ ಇದೆ ಈಗ. ಪನಿ ಕುಡ್ಪುಂಡು ಆರ್ಡರ್ ಕೊರ್ರೆ ಉಂಡು ಪಂಡರು ಎಲ್ಲೆ ನಿಕುಲ್ ಲೈವ್ ಬರ್ಪು ಜರ ನಿಕ್ಲಿ ಚಾ ತಿನ್ನಿ ಮನಸ್ಸು ಆರ್ಡರ್ ಕೊರ್. ಓ ಮೈ ಗಾಡ್ ಅತ್ತು ಮಾರ್ರೆ ಲೈವ್ ಏರ್ ತಿನ್ಪಿನಿ ಏರ್ ಕೊರ್ಪಿನಿ ಎಂಚ ಆಪುಡ ಕೊರ್ರೆ ತಿಂಡ್ರೆ ಆಪುಡ ಲೈವ್ಡು ಪೊಕ್ಕಡಿಜಿನಲ್ಲ ಎಂಕೇನು ಜಾವ ತಿರ್ಗುತ್ತಿದೆ ಆವಿ ಸುಮಕ್ಕ. ಓಕೆ ಓಕೆ ಬಾಯ್ ಮಾತಿರಿಗ್ಲಾ ಲೈವ್ ಎಂಡ್ ಮಾಡ್ತಾ ಇದ್ದೇನೆ ನಾನು. ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ನೋಡಿ ಯಾರೆಲ್ಲ ಮಂಜುನಾಥ್ ಅವರಿಗೆ ಸಪೋರ್ಟ್ ಮಾಡುವವರು ಮಾಡಬಹುದು. ಅವರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ. ಅವರಿಗೆ ಒಂದು ಟ್ಯಾಬ್ಲೆಟ್ ಖರ್ಚಿಗೆ ಯಾರಾದರೂ ದುಡ್ಡು ಹಾಕೋದಾದ್ರೆ ಈ ಮೊಬೈಲ್ ನಂಬರ್ಗೆ ದುಡ್ಡು ಹಾಕಿ ಆಯ್ತಾ. ಅಂಚ ಎಂಕೇನು ಜಾವ ತಿರುಗುತ್ತಿದೆ. ಅಂಚ ಎಂಚ ಸುಮಕ್ಕ. ಬಾಯ್ ಸುಮಕ್ಕ, ಬಾಯ್ ಅನಿಲನ್ನ, ಬಾಯ್ ಗುರು ಶೆಟ್ರೆ ಉಳ್ಳಾರ ಶೆಟ್ರೆ ಬೈಯಡ್ ಬಲ್ಲೆ ಅನಿಲನ್ನ ಬೈಯಡ್ ಬರ್ಪುಜಿರ್ಗೆ ಅಂದೆ ಮೊಬೈಲ್ ಸಾರಿ ಅಂದಿ ಯೂಟ್ಯೂಬ್ ಆಯ್ಕ ಮೊಬೈಲೇ ಸಾರಿ ಇಪ್ಪುಜಿ. ಓಕೆ ಓಕೆ ರಜೆನೆ ಗುರು. ಆವು ಬನ್ನದುಲ್ಲೇರು. ಓಕೆ ಓಕೆ ರಜೆನೆ ಗುರುನಿ ಗುರುತು ಕೊಂಚ ಮಲ್ಲ ಮೆಸೇಜ್ ಪಾಡ್ಲಿ ಸಪೋರ್ಟಿಂಗ್ ಮೆಸೇಜ್ ಲೈವ್ ಎಂಡ್ ಮಲ್ಪೆ ಅನಿಲನ್ನ. ಓಕೆ ಪಾಡ್ಲಿ ಮೆಸೇಜ್ ಪಾಡ್ಲಿ. 4 ಜನ ಉಳ್ಳೇರು. ಮೂಲ ಉಪ್ಪುನಂದದೆ ಸುಮಕ್ಕ, ಗುರು ಶೆಟ್ಟಿ ಬಕ ಅನಿಲನ್ನ. 4ನೇ ತಾಲ ಅರ್ಪಿತನೇ ತೋಜೋಡು ಎಂಕ್ ಡೌಟ್ ಅದೇ ನಿಕುಲು ಸೇರೋಡು ರಜೆ ಇಜ್ಜಿ. ಓಕೆ ಬಾಯ್ ಆಲ್ ಮನದುಲ್ಲೇರು. ಅತೆ ಗುರು ಶೆಟ್ಟಿ ಅರ್ಪಿತಾ ಈ ಸೈಡಿಂಗ್ ಉಳ್ಳೇರು. ಹಿಡನ್ ಅರ್ಪಿತಾ ಐಡ್ ಅರ್ಪಿತಾ ಗೊತ್ತು ಜಿಂಕ್. ಕಿಚ್ಚ ಬಾಸ್ ಒಪ್ಪ ಟೀಚರ್ ಹೋದ್ರೆ ಗೊತ್ತಾಗೋದಿಲ್ವನ ಕಿಚ್ಚ ಬಾಸ್. ಎಲ್ಲರೂ ಹೇಳ್ತಾರೆ ಟೀಚರ್ ಹೋದ್ರು ಅಂತ. ಮತ್ತೆ ಫೋಟೋ ಬರ್ತದೆ ಪೇಪರಲ್ಲಿ ಟೀಚರ್ ಹೋದ್ರು ಅಂತ. ಕಿಚ್ಚ ಬಾಸ್ ನಿನ್ನೆ ನೀನು ಪಿಂಕಿ ಅರ್ಪಿತಾ ಶೆಟ್ಟಿ ನಾನು ಇದ್ದೇನೆ ಅಕ್ಕ. ಹೌದು ಗೊತ್ತಾಯ್ತು ನನಗೆ ಎಲ್ಲ ಗೊತ್ತಾಗ್ತದೆ ಅರ್ಪಿತಾ ಶೆಟ್ಟಿ ಅವರೇ ನೀವು ಇದ್ದೀರಾ ಅಂತ. ಅದಕ್ಕೆ ನಾನು ಹೇಳಿದ್ದು ಹೈಡಲ್ಲಿ ಇದ್ದೀರಾ ಅಂತ. ನನಗೆ ಗೊತ್ತಾಗ್ತದೆ ಹೈಡಲ್ಲಿ ಇರುವವ್ರದ್ದೆಲ್ಲ ಹೆಸರು ಬರ್ತದೆ ಅಲ್ಲಿ ಹೈಡಲ್ಲಿ ಇರುವವ್ರದ್ದು ಯಾರೆಲ್ಲ ಹೈಡಲ್ಲಿ ಇರ್ತಾರೆ ಅಂತ. ಕಿಚ್ಚ ಬಾಸ್ ನಿನ್ನೆ ನೀನು ಪಿಂಕಿ ಮನೆಗೆ ಹೋದದಲ್ಲವ ಪೊಲೀಸ್ ಡ್ರೆಸ್ಸಲ್ಲಿ ಹೋದದ್ದ. ಅವರ ಅಪ್ಪ ಅವಳನ್ನು ಬೋರ್ಡಿಂಗ್ ಕ್ಲಾಸ್ಗೆ ಹಾಕಿದ್ದಾರೆ ಗೊತ್ತುಂಟ ನಿನಗೆ. ಪಾಪ ಸಿಂಪಲ್ ಬಾಯ್ ಬೇಜಾರಲ್ಲಿ ಹೋದ. ಪಿಂಕಿ ಬೇಕಂತ ಬೇಜಾರಲ್ಲಿ ಹೋದ ಗೊತ್ತುಂಟಾ. ಯಾನು ಇದು ಕೆಳಗೆ ನಂಬರ್ ಯಾಕೆ ಅವು ಸುಮಕ್ಕ ಮಂಜುನಾಥ್ ಪನ್ಪಿನರೆಗ್ ಹುಷಾರಿಜ್ಜಿಗೆ ಅರೆಗ್ ಒಂದು ನಮ್ಮ ಚಂದ್ರಿಕಾ ಸಿಸ್ಸುನದೆ ಚಂದ್ರಿಕಾ ಸಿಸ್ನ ಚಾನಲ್ ಯಾರನ್ನ ವಿಡಿಯೋ ಉಂಡುಗೆ ಅವೆಂತೂ ಅರೆಗೆ ಏರಲ್ಲ ಸಪೋರ್ಟ್ ಮಲ್ಪಲೇವೆ ಕಾಸ್ದ ಒಂತಾರೆ ಮೆಡಿಸಿನ್ ಕಾಪುಣ್ಗೆ ಯಾರ ಪಡ ಲಿಕ್ವಿಡ್ ಉಳ್ಳೇರಿಗೆ ಎನ್ಮ ತಿಂಗಳು ಎನ್ಮೂರು ಇಂಚಿನ ಪಂಡಿರ ಅರೆ ಕಡೆ ಅಂಚ ಅರೆಗ್ ಗೂಗಲ್ ಪೇ ಪುರ ಮಲ್ಪರೆ ನೆಕ್ ಮಲ್ಪರೆ ಎಲ್ಲ ಟ್ಯಾಬ್ಲೆಟ್ ಕಾಪುಣ್ಗೆ ಅವೇ. ಏನಾಯ್ತು ಅಕ್ಕ ಎಂತ ಹೇಳುದು ಕಿಚ್ಚ ಬಾಸ್ ಎಂತ ಹೇಳುದು. ಅದು ಪಿಂಕಿಯನ್ನು ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದ್ದಾರೆ ಅಂತೆ. ನೀನು ನಿನ್ನೆ ಹೋಗಿ ಲೆಟರ್ ತಂದದಲ್ಲ ಅವರ ಅಪ್ಪನಿಗೆ ಬೆಚ್ಚಾಗಿದೆ ಅಲ್ಲಿ. ಮಾತಲ್ಲ ನನ್ನ ಜೊತೆ ಮಾಟ. ಪೂಜಾ ಎಡಿಟಿಂಗ್ ಅವರೇ ಮಾಟ ಅಲ್ಲ ನನ್ನ ಜೊತೆ ಅಂದ್ರೆ ಎಂತ. ಅಲ್ಲಿ ಶ್ವೇತ ಲೈವ್ ಇಷ್ಟು ಮಟ್ಟ ಆದದ್ದೇ ರಿಪ್ಲೈ ಇಲ್ಲ. ಇದು ಟೀಚರ್ ಲೈವ್ ಸಿಟ್ಟು ಮಾಡಬಾರ್ದು. ಹೌದು ಇದು ಪೂಜಾ ಸಿಸ್ ಯಾಕೆ ಸಿಟ್ಟು ಎಂತ ಮಾಡಿದಿರಿ ಕಿಚ್ಚ ಬಾಸ್ ಸಿಟ್ಟು ಬರ್ತಾ ಇದೆ ಅವರಿಗೆ. ಹಾಯ್ ಅರ್ಪಿತಾ ಕೈಸಾ ಹೇ ಕ್ಯಾ ಬಾತ್ ಹೇ ಗುರು ಶೆಟ್ಟಿ ಕ್ಯಾ ಬಾತ್ ಹೇ ಕೈಸಾ ಹೇ. ಅವರಿದ್ದಾರೆ ಎಲ್ಲಿದ್ದಾರೆ ಅರ್ಪಿತಾ ಹೋದ್ರಾ. ಕಿಚ್ಚ ಗರ್ವದಲ್ಲಿದ್ದರೆ ಸರಿ ಬಾಯ್ ಅಂತ ಹೇಳ್ದೆ. ನಾನು ಅವರ ಲೈವಲ್ಲಿ ಜಾಸ್ತಿ ಮಾತಾಡಲಕ್ಕ ಅದಕ್ಕೆ
ಯಾರ ಲೈವಲ್ಲಿ? ಕಿಚ್ಚ ಇವರ ಪೂಜೆ ಲೈವಲ್ಲಿಯಾ? ಹೌದಾ? ಪೂಜೆ ಭಾರಿ ಇದಿದ್ದಾರೆ, ಕೋಪದಲ್ಲಿದ್ದಾರೆ. ಪೂಜಕ್ಕ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕಿಚ್ಚವ. ಸಂಗೀತ ಸಿಸ್ಟರ್ ಬೇರೆ ಅಲ್ಲಿ ಎಲ್ಲ ಮಾಡ್ತಾ ಆಡಿದರೆ ರಿಪ್ಲೈ ಮಾಡಲ್ಲ. ಹೌದಾ? ಅವರು ನಮ್ಮ ಸ್ಟೂಡೆಂಟ್ ಅಲ್ವಾ, ಇಲ್ಲಿ ರಿಪ್ಲೈ ಮಾಡ್ಬೇಕು ಅವರು. ಹೌದು ಅರ್ಪಿತಾ ಶೆಟ್ಟಿ, ನೀವು ಇದ್ದೀರಾ, ಗೊತ್ತಾಯ್ತು ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್, ನೀವು ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅರ್ಪಿತಾ ಶೆಟ್ಟಿ ಅವರೇ. ಹಾಗೆ ಇದು ಸ್ಕ್ರೀನಿಗೆ ಒಂದು ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೂಡ ಕೊಡಿ ಆಯಿತಾ. ಬಂದ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸ್ವಾತಿ ಸಿ ಸೆಂಚುಲರೇ, ಚಾ ಪರಿಯರೇ, ತಿಂಡ್ರೆ ತಿನಿಯರೇ, ದಾದ ಸ್ಪೆಷಲ್ ಏನಿರೇಗೆ, ಗುಡ್ ಮಾರ್ನಿಂಗ್. ಹೌದು ಸಿಸ್ಟರ್, ಹೌದು ಅವರು ಸ್ಟೂಡೆಂಟ್ ಅಲ್ವಾ ನಮ್ಮದು ಪೂಜಾ ಅವರೇ. ಅವರು ಮಾತಾಡ್ಬೇಕಿಲ್ಲಿ. ಟೀಚರ್ ಪಿನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಪಿನ್ ಮಾಡೋದು? ನಾನು ಹೋಗುದ ಮನೆಗೆ, ನಂದು ಆಯಿತು. ಪಿನ್ ಮಾಡಲಿಕ್ಕಿಲ್ಲ ಇನ್ನು. ಮಾಡಿದೆ ನೋಡು. ಅಲ್ಲವ ಪಿಂಕಿಯನ್ನು ಕರ್ಕೊಂಡು ಹೋಗಿದ್ದಾರಲ್ಲ, ಪಿಂಕಿ ಇದಕ್ಕೆ ಹೋದ್ರು ಬೋರ್ಡಿಂಗ್ ಸ್ಕೂಲಿಗೆ. ಈಗ ಡಿಂಕಿ ಮಾತ್ರ ಇರೋದು. ಓಯ್ ಅರ್ಪಿತಾ, ನಾನು ನಿಮಗೆ ಏನು ಆಗಬೇಕು ಹೇಳಿ? ಅರ್ಪಿತಾ ಅವರೇ, ನೀವು ಗುರುಶೆಟ್ಟಿಗೆ ಎಂತ ಆಗಬೇಕು ಹೇಳಿ? ಕಿಚ್ಚ ಬಾಸ್ ಕಿಂಗ್ ಮೇಕರ್ ಅಂತ ನಗಡ್ತಿದ್ದಾರೆ. ಇನಿ ಸಜ್ಜಿಗೆ ಬಜಿಲ್, ವಾವ್ ಇರೇಗದ ಅದು ಹೆಂಗೆ ದೋಸೆ. ನಾನು ಬೆಸ್ಟ್ ಫ್ರೆಂಡ್ ಆದರೆ ನನ್ನ ಜೊತೆ ಮಾತಾಡೋದಲ್ಲ ಅಲ್ವಾ ನೀವು? ಹೌದೌದು, ಮಾತಾಡಿ ಮಾತಾಡಿ, ನೀವು ಮಾತಾಡಿ, ಕಂಟಿನ್ಯೂ ಅವ್ರ ಮಾತು. ಸಿಸ್ಟರ್, ನಾನು ಅವಾಗ ಬಂದಿದ್ದೇನೆ, ನನ್ನ ಪಿನ್ ಮಾಡಿ. ಅಯ್ಯೋ ದೇವ, ಈಗ ನೋಡಿ ಪೂಜಾ ಅವರೇ, ನಿಮ್ಮದಾಗ ಮಾಡಿದ್ದೇನಲ್ಲ ಪಿನ್. ಹೌದು ಮಾಡಿದ್ದೇನೆ. ಈಗ ಕಿಚನ್ ಅದು ಸ್ವಲ್ಪ ಹೊತ್ತಿರಲಿ ಪಿನ್. ಪೂಜಾ ನನ್ನ ಪಿನ್ ಮಾಡಿ. ಅಯ್ಯೋ ನೀವು ಗಲಾಟೆ ಮಾಡಬೇಡಿ, ಗಲಾಟೆ ಮಾಡಿ. ಒಂದು 5 ನಿಮಿಷ ಇಟ್ಟು ಮತ್ತೆ ಪೂಜೆ ನಿಮ್ಮದು ಮಾಡ್ತೇವೆ ಆಯಿತಾ? ಎಂತ ಗಲಾಟೆ ಮಾಡೋದ ನೀವು? ಎಂತ ಆಯ್ತಾ ಕಿಚ್ಚ ಒಂದು ನಗಡ್ತಾನೆ ಇರುವುದು. ಸ್ವಾತಿ ಸಿಸ್ ಅವರು ನಮಗೆ ಆರ್ಟ್ ಕೊಡ್ತಾ ಇದ್ದಾರೆ, 3 3 6 9 ಆರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇಲ್ಲ ಸಿಸ್ಟರ್, ಕಿಚ್ಚದು ಬೇಡ, ನನ್ನ ಮಾಡಿ ಬೇಗ. ಇದು ಹೊಸ ಸ್ಟೂಡೆಂಟ್ ನಮಗೆ ಪೂಜಾ ಅವರು. ಈ ಸಿಸ್ಟರಾ? ಓಕೆ ಕಿಚ್ಚ, ಅವ್ರದ್ದು ಇದು ಪಿನ್ ಮಾಡ್ತೇನೆ ಆಯಿತಾ? ಪೂಜಾದ್ದು ಬೇಗ ಮಾಡಿ ಹೇಳ್ತೀನಿ. ಅಯ್ಯೋ ಎಂಥದ, ನನಗೆ ಎಂಥದ್ದಾಗೋದಿಲ್ಲ. ಇದು ಯಾವುದು ಗಲಾಟೆ ಎಲ್ಲ ಮಾಡಲಿಕ್ಕೆ ಇಲ್ಲಿ ಬರ್ತಾರೆ. ನಾನು ಮಾಡಿದ್ದೇನೆ, ಈಗ ಮಾಡಿದ್ದೇನೆ. ಟೀಚರ್ ಪಿನ್ ಏನೋ ತೆಗೆದು ಗೊಬ್ಬೆ ಹಾಕ್ತೀನಿ. ಇಲ್ಲ ನಾನೀಗ ಹೋಗೋದು, ನನಗೆ ಆಗೋದಿಲ್ಲ ನಿಮ್ಮ ಗಲಾಟೆ. ನನಗೆ ಜೋರು ಮಂಡೆ ಬೆಚ್ಚಾಗ್ತದೆ ಇಲ್ಲಿ. ಇದು ಗುರು ಮತ್ತು ಅರ್ಪಿತದ್ದು ಒಂದಾದರೆ ನಿಮ್ಮದು ಒಂದಾಯ್ತಾ? ಮತ್ತೆ ನನ್ನಲ್ಲ ಪೋತಿ ಜನ ಮಾರ ಇಜ್ಜಿಯ ಮಗಳು ಪೋರ ಬಿಡೋದು ಇಜ್ಜೇರಿ. ನನ್ನ ವಿಡಿಯೋಗೆ ಬೇಡ ಒಡ ಕಮೆಂಟ್ ಎಜೆ ಮಾಡಿದ್ದು ಹೇಳು ನೀನು. ನನ್ನ ವಿಡಿಯೋಗೆ ಬೇಡ ಒಡ ಕಮೆಂಟ್ ಎಂತದ ಈ ಜಗ್ಗಣ್ಣೆ ಬತ್ತೇರ. ನನ್ನೆಲ್ಲ ಇಜ್ಜಿ ಮಗಳು ಪೋರ ಬಿಡೋದು ಇಜ್ಜಿರಿ ಮೂಲು. ಈ ಕಿಚ್ಚ ಇತ್ತೆ ಬತ್ತೀನಿ ಪೂಜೆ ಕಿಚ್ಚ ಹೋದನ. ಧಿಕ್ಕಾರ ಟೀಚರ್ಗೆ ಧಿಕ್ಕಾರ. ಇಲ್ಲ ಕಿಚ್ಚ, ನಾನು ಹೋಗುದಾ? ನನಗೆ ಆಗೋದಿಲ್ಲ, ನಾನು ಪಿನ್ ತೆಗಿತೀನಿ. ಬೇಡ, ಯಾರ್ದು ಬೇಡ, ನನಗೆ ಧಿಕ್ಕಾರವೇ ಬೇಡ. ಪೂಜಾ ನಿಮ್ಮದು ಪಿನ್ ತೆಗಿತೀನಿ ಆಯಿತಾ? ಬೇಡ. ಅಯ್ಯೋ ಪುನಃ ನಾನು ಜಗ್ಗಣ್ಣಂದಾಗಿದೆ. ಯಾರು ನಿಮ್ಮ ಗಲಾಟೆ ಯಾಕೆ ಮಾಡೋದು? ನಾನು ಜಗ್ಗಣ್ಣಂದಾಗಿದ್ದೇನೆ, ಗಲಾಟೆ ಮಾಡಬೇಡಿ. ಟಾಟಾ ಬರ್ಪೆ. ಜಗ್ಗಣ್ಣ ಇರೇನು ಇತ್ತೆ ಪಿನ್ನಿಡು ಬಾಡಿಯೇ. ನಾನು ಏನು ಮಾತಾಡಿದೆ ಬೇಡ. ಅದಕ್ಕೆ ಅವನು ಇನ್ಸ್ಟಾದ ID ಕೇಳಿದ್ದು ತಪ್ಪ. ಅಯ್ಯೋ ಇನ್ಸ್ಟಾದ ಐಡಿಗೆ ಏನು ತಪ್ಪ ಮಾಡ್ಯಾನೆ. ಬ್ರೈನ್ ಮಾಸ್ಟರ್ ಟೈಗರ್ ಯೂಟ್ಯೂಬ್ ಚಾನಲ್ ಹಾಯ್ ಅಂತ ಹೇಳ್ತಿದ್ದೆ. ಹಾಯ್ ಕೊರ್ಲೆ ಮಾರ್ಯಾರ ಯೂಟ್ಯೂಬ್. ಧಿಕ್ಕಾರ ಟೀಚರ್ಗೆ ಇಲ್ಲ, ಯಾರು ಧಿಕ್ಕಾರ ಹಾಕ್ಲಿಕ್ಕಿಲ್ಲ. ನಾನು ಬರಲ್ಲ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಧಿಕ್ಕಾರ ಇಲ್ಲ, ಯಾಕೆ ಅಂದರೆ ನಾನು ಜಗ್ಗಣ್ಣ ನನ್ನ ಪಿನ್ನಿಗೆ ಹಾಕಿದೆ. ಯಾರು ಬೊಬ್ಬೆ ಹೊಡಿಲಿಕ್ಕಿಲ್ಲ ಆಯಿತಾ? ಓಕೆ, ನಾನು ಹೋಗುದಾಯ್ತಾ? ನನಗೆ ಸ್ವಲ್ಪ ಕೆಲಸ ಉಂಟು. ಪೂಜಾ ಸಿಸ್ ಮತ್ತು ನಮ್ಮದು ಕಿಚ್ಚ ಬ್ರೋ ಮತ್ತು ನಮ್ಮದು ಯಾರಿದ್ದಿರಲಿ ಗುರುಶೆಟ್ಟಿ, ಅರ್ಪಿತಾ ಶೆಟ್ಟಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಸಂಜೆ 5 ಗಂಟೆಗೆ ಲೈವ್ ಉಂಟು, ಬಂದು ಸಪೋರ್ಟ್ ಮಾಡಿ ಆಯಿತಾ? ಥ್ಯಾಂಕ್ ಯು ಸೋ ಮಚ್. ಬಾಯ್ ಎವ್ರಿ ಒನ್, ಬಾಯ್ ಆಲ್. ಅಕ್ಷಿತಾ ಸಂದೀಪ್ ಬಂದರು. ಹಾಯ್ ಅಕ್ಕ ಮನಲ್ಲಿ ಇಜ್ಜಿ ಅಕ್ಷಿತಾ ಸಂದೀಪ್. ನಾನು ಹೋಗುದು ಅಕ್ಷಿತಾ ಸಂದೀಪು. ಓಪಿನಿ ಅಕ್ಷಿತಾನು ನನ್ನ ಲೈವ್ ಎಂಕು ಮಗಳು ಪೋಯನ್ನೇ ಬಿಡ್ಪುಜಿ ಸಿಸ್ಟರ್. ನನ್ನ ಪಿನ್ ಮಾಡಿ ಹೋಗಿ. ಅಲ್ಲವ ಇನ್ನೂ ಪಿನ್ ಮಾಡೋದು ಯಾಕೆ? ನಾನು ಹೋಗುದಲ್ಲವಾ ಪೂಜಾ, ನಾನು ಹೋಗುದು ದಾದ ಇರ್ನ ಪಿನ್. ಅಲ್ಲೇ ನೋಡಿ ನನ್ನ ಅತ್ತಿಗೆ ಬಂದರು. ಧಿಕ್ಕಾರ ಟೀಚರ್ಗೆ ಧಿಕ್ಕಾರ.
ನೋಡಿ ಗುರು ಶೆಟ್ಟಿ ಅವರೆಲ್ಲರಲ್ಲಿ ಒಂದು ವಿನಂತಿ. ಶೆಟ್ಟಿ ಅವರು ಪಿನ್ ಯಾವುದು ಇನ್ಸ್ಟಾ ಐ ಡಿ ಇಲ್ಲ ಅಂತೆ ಅವರದ್ದು. ಯಾರು ಅವ್ರ ಹತ್ರ ಇನ್ಸ್ಟಾ ಐ ಡಿ ಕೇಳಬೇಡಿ ಆಯಿತಾ. ಸಿಸ್ಟರ್ ನನ್ನ ಪಿನ್ ಮಾಡಿ ಲಾಸ್ಟ್ ಒಂದೇ ಸಲ. ಇಲ್ಲಪ್ಪ ನಾನು ಮಾಡೋದಿಲ್ಲ ಪೂಜೆ ನಾನು ಮಾಡೋದಿಲ್ಲವಾ. ನಾನು ಇಬ್ಬರದ್ದು ಮಾಡೋದು. ನಾನು ಇದು ಜಗ್ಗೋಣ್ಣನ್ನು ಮಾಡಿಬಿಟ್ಟಿದ್ದೇನೆ. ಇನ್ನು ಇಬ್ಬರಿಗೆ ಕೂಡ ಪಿನ್ ಇಲ್ಲ. ನಾಳೆಯಿಂದ ನಾನು ಪಿನ್ ಮಾಡೋದಿಲ್ಲ. ಸ್ಟ್ರೈಕ್ ನಂದು ಕೂಡ ಸ್ಟ್ರೈಕ್. ನೋ ಪಿನ್. ಇದು ಎಂತ ಮಾರಾಯರೆ, ಎಲ್ಲರೂ ಇಲ್ಲಿಗೆ ಬಂದು ಪೆಟ್ಟು ಮಾಡೋದು. ನನಗೆ ಕೂಡ ಧಿಕ್ಕಾರ ಆಗ್ತಾ ಇದ್ದಾರೆ. ಇದು ಅನಿಲ್ ಸುವರ್ಣ ಅವರು ಹಾಯ್ ಅಚ್ಚು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಅಕ್ಷಿತಾ ಗಾಯ ಅಂತ ಹೇಳ್ತಾ ಇದ್ದಾರೆ. ಓಕೆ ಬಾಯ್ ಎವ್ರಿ ಒನ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಬಂದು ಲೈವ್ಗೆ ಸಪೋರ್ಟ್ ಮಾಡಿದ್ದಕ್ಕೆ. ಸಂಜೆ 5 ಗಂಟೆಗೆ ಸಿಗುವ ನಿಮ್ಮ ಭೇಟಿ ಸಂಜೆ 5 ಗಂಟೆಗೆ. ಬಾಯ್ ಎವ್ರಿ ಒನ್, ಬಾಯ್ ಆಲ್. ಸಾಕಾಣಿ